ನಮಸ್ತೆ ವೀಕ್ಷಕರೇ, ಕೋವಿಡ್ ಕೇರ್ ಪಾಸಿಟಿವ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ ಸುದರ್ಶನ್. ಕಹಳೆ ನ್ಯೂಸ್ನಲ್ಲಿ ನಿರಂತರವಾಗಿ ಕಳೆದ 34 ಸಂಚಿಕೆಗಳಿಂದ ಪಾಸಿಟಿವ್ ಟಾಕಿನ ಹೆಸರಿನಲ್ಲಿ, ಕೋವಿಡ್ ಕೇರ್ನ ಹೆಸರಿನಲ್ಲಿ ವಿಭಿನ್ನ ಒಂದು ರೀತಿಯ ಒಂದು ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಭಾಗದ ಗಣ್ಯರು ಭಾಗವಹಿಸಿದರು. ವೈದ್ಯರಿಂದ ತೊಡಗಿ ಒಂದು ರೀತಿಯಲ್ಲಿ ನಾವು ಎಲ್ಲ ಫೀಲ್ಡ್ಗಳನ್ನು ಟಚ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವುದರ ಜೊತೆಗೆ ವಿಶೇಷವಾಗಿ ಕಲಾವಿದರ ಬದುಕಿನ ಬಗ್ಗೆ ಒಂದು ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ. ಇವತ್ತು ಕಲಾವಿದರ ಕಲಾಕ್ಷೇತ್ರದಲ್ಲಿ ವಿಶೇಷವಾಗಿ ಕರಾವಳಿಯನ್ನು ನೋಡಿದರೆ, ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ಇವತ್ತು ಕಲಾ ವ್ಯವಸಾಯವನ್ನು ಮಾಡ್ತಾ ಇರುವಂಥ ಒಂದು ವಿಭಾಗ ಇದ್ದರೆ ಅದು ಯಕ್ಷಗಾನ ಕಲೆ. ಯಕ್ಷಗಾನ ಕಲೆ ಇವತ್ತು ಸಹಸ್ರಾರು ಪ್ರದರ್ಶನಗಳನ್ನು ಒಂದು ವರ್ಷದಲ್ಲಿ ಕಾಣುತ್ತದೆ. ಅದು ಮಾತ್ರ ಅಲ್ಲದೆ ಯಕ್ಷಗಾನ ಮತ್ತು ತಾಳಮದ್ದಳೆ ಈ ಎರಡೂ ವಿಭಾಗದಲ್ಲಿ ಒಂದು ರೀತಿಯಲ್ಲಿ ಕನ್ನಡವನ್ನು ಅಥವಾ ತುಳು ಭಾಷೆಯನ್ನು ವಿಶೇಷವಾಗಿ ಉಳಿಸಿ ಬೆಳೆಸುವಂಥ ಪ್ರಯತ್ನ ಸದ್ದಿಲ್ಲದೆ ನಡೀತಾ ಇದೆ. ಯಾವುದೇ ಫ್ಲೆಕ್ಸು ಬ್ಯಾನರ್ಗಳನ್ನು ಹಿಡಿದುಕೊಂಡು ಕನ್ನಡ ಉಳಿಸಿ ಆಂದೋಲನ ಅಲ್ಲ, ಇದು ಆಚರಣೆಯ ಮೂಲಕ ನಡೆಯುತ್ತಾ ಇರುವಂಥ ಒಂದು ವಿಭಿನ್ನವಾದಂಥ ವಿಷಯ ಆಗಿರುವ ಕಾರಣ ಅದನ್ನು ಉಲ್ಲೇಖಿಸಿಕೊಂಡು ಈ ಕೊರೋನಾದಿಂದಾಗಿ ಈ ಕಲಾಕ್ಷೇತ್ರಕ್ಕೆ ಒಂದು ರೀತಿಯಲ್ಲಿ ಕೊಡಲಿ ಏಟು ಬಿದ್ದಿರುವಂತಹದ್ದು. ಆದಾಗ್ಯೂ ಕೂಡ ಆನ್ಲೈನ್ ಮೂಲಕ ಈ ಕಲೆ ಮತ್ತೆ ಪ್ರಸಾರಗೊಳ್ಳುತ್ತಾ ಇದೆ, ಜನರ ಮನವನ್ನು ತಟ್ಟುತ್ತಾ ಇದೆ. ಈ ಪ್ರಯತ್ನಗಳ ವಿಚಾರವನ್ನು ಮತ್ತು ಈ ಪ್ರಯೋಗಶೀಲತೆಯ ವಿಷಯಗಳನ್ನು ತೊಡಗಿಕೊಂಡು ಯಕ್ಷಗಾನ ಕಲಾವಿದರ ಬದುಕು ಮತ್ತು ಕೊರೋನಾ ಸಂಕಷ್ಟ ಈ ವಿಷಯಗಳ ಕುರಿತು ಇವತ್ತು ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಒಂದು ಸಕಾರಾತ್ಮಕವಾದಂಥ ಸುಹೃತ್ ಸಂವಾದ ಇದಾಗ್ತದೆ ಅಂತ ನಾನು ಅಂದುಕೊಂಡು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಪ್ರಾಯಶಃ ಯಕ್ಷಗಾನ ಕಲಾವಿದರ ಯೋಚನೆಯ ದೃಷ್ಟಿಯಿಂದ ಈ ಕಲಾ ಪ್ರಾಕಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಳೆದ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಪ್ರಾಯಶಃ ಒಂದು ತಾಳಮದ್ದಳೆ ಸಪ್ತಾಹವನ್ನು ಒಂದು ಅಚ್ಚುಕಟ್ಟಾಗಿ ನೆರವೇರಿಸಿರತಕ್ಕಂಥ ಒಂದು ನಾಯಕತ್ವ ಕೊಟ್ಟಿರತಕ್ಕಂಥ ಉಜಿರೆ ಅಶೋಕ ಭಟ್ರು, ಸಂಘಟಕರು, ಯಕ್ಷಗಾನ ಕಲಾವಿದರು, ನಿರ್ದೇಶಕರು, ಒಳ್ಳೆ ವಾಗ್ಮಿಗಳು. ಇವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಅಂತ ಅಂದುಕೊಂಡು ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಶೋಕಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಶಾಮಣ್ಣ, ಶ್ಯಾಮ ಸುದರ್ಶನರು, ನನಗೆ ಆತ್ಮೀಯ ಶಾಮಣ್ಣ ನೀವು. ನಾನು ಮೊದಲಿಗೆ ನಿಮಗೆ ಅಭಿನಂದನೆ ಹೇಳುತ್ತೇನೆ. ಮಾಧ್ಯಮಗಳಲ್ಲಿ ಕೋವಿಡ್-19 ಇದು ನಕಾರಾತ್ಮಕವಾಗಿ ಚರ್ಚೆಗಳು ನಡೆಯುವಂತಹದ್ದು, ಎಲ್ಲರೂ ಅದನ್ನೇ ಹೇಳೋದು. ಆದರೆ ಕಹಳೆ ನ್ಯೂಸ್ ಚಾನಲ್ನಲ್ಲಿ ನೀವು ಪಾಸಿಟಿವ್ ಟಾಕ್, ಗುಣಾತ್ಮಕವಾದ ಚಿಂತನೆ ಅಂತ ಒಂದು ಟಾಪಿಕ್ ಇಟ್ಟುಕೊಂಡ್ರಲ್ಲ, ಮೊದಲಿಗೆ ನಿಮ್ಮನ್ನು ಅಭಿನಂದಿಸ್ತೇನೆ, ನಿಮ್ಮ ಚಾನಲಿಗೆ ಧನ್ಯವಾದ ಹೇಳ್ತೇನೆ. ಎಸ್ ಅಶೋಕಣ್ಣ, ನಾವು ಕಾರ್ಯಕ್ರಮವನ್ನು ಶುರು ಮಾಡುವಾಗ ಯಾವಾಗಲೂ ಎಲ್ಲ ಅತಿಥಿಗಳಿಗೂ ಒಂದು ಪ್ರಶ್ನೆ ಕೇಳುವಂಥದ್ದು ಒಂದು ರೂಢಿ, ಅದು ಮತ್ತೆ ಅದು ಪರಿಪಾಟಿಯಾಗಿದೆ. ಸರಿ, ಏನು ಅಂತ ಕೇಳಿದರೆ, ಕೊರೋನಾದ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ. ಈ ಒಬ್ಬ ಕಲಾವಿದನಾಗಿ, ಒಬ್ಬ ವಿಮರ್ಶಕನಾಗಿ ಕೊರೋನಾವನ್ನು ನೋಡೋದಾದ್ರೆ ಏನು ಹೇಳ್ತೀರಿ? ಕೊರೋನಾದ ಬಗ್ಗೆ ಒಂದು ಇದು ಅನಿರೀಕ್ಷಿತ, ಇದು ಏನು ಎಂಥದ್ದು ಅಂತ ಯಾವ ಜ್ಞಾನಿಗಳು, ಸಂಶೋಧಕರು ಇನ್ನೂ 100% ಸ್ಪಷ್ಟವಾಗಿ ನಿರ್ಣಯ ತಗೊಂಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಊಹನೆಗಳಿಂದ, ಯಾಕೆಂದರೆ ಒಂದು ರೋಗ ಹೊಸತಾಗಿ ಬರುವಾಗ ಅದು ಹೇಗೆ ಹರಡುತ್ತದೆ ಸಮಾಜದಲ್ಲಿ ಎನ್ನುವ ಸ್ಪಷ್ಟ ನಮಗೆ ಇಲ್ಲದೇ ಇರುವಾಗ, ರೋಗ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಭಿನ್ನವಾಗಿರುವಾಗ ಇದಮಿತ್ತಂ ಅಂತ ಇಷ್ಟರವರೆಗೆ ಸ್ಪಷ್ಟ ಆಗಲಿಲ್ಲ. ಆದರೆ ಎಲ್ಲ ಜ್ಞಾನಿಗಳು, ವಿಜ್ಞಾನಿಗಳು, ವೈದ್ಯರು ಇಡೀ ಪ್ರಪಂಚದಾದ್ಯಂತ ಇದರ ಬಗ್ಗೆ ಸಂಶೋಧನೆಗಳು ನಡೀತಾ ಉಂಟು. ಈಗಾಗಲೇ ಸಾಧಾರಣ ಒಂದು ಡಿಸ್ಟಿಂಕ್ಷನ್ 70% ಮೇಲೆ ಸ್ಪಷ್ಟತೆ ಬಂದಿದೆ. ಅದಕ್ಕೆ ಇರುವಂತಹ ಲಸಿಕೆಗಳು ಹಾಗೆ ಸಾಧಾರಣ ಪೂರ್ತಿ ಅಲ್ಲದೆ ಇದ್ರೂ ಗುಣಮುಖ ವಾಸಿಯಾಗ್ತದೆ ಎಂಬಂತಹ ಒಂದು ಇದು ಬಂದಿದೆ ಎಲ್ಲರ ಮನಸ್ಸಿನಲ್ಲಿ. ಸೊ ಮನಸ್ಸಿನಲ್ಲಿ ಧೈರ್ಯ ಹುಟ್ಟಿಸಿದೆ. ಆ ಕಾರಣದಿಂದ ನಾನು ಕೂಡ ಇದಮಿತ್ತಮ್ ಅಂತ ಹೇಳಲಾರೆ, ಆದರೆ ಜನರಲ್ಲಿ ಬಹಳಷ್ಟು ದೊಡ್ಡ ಆತಂಕವನ್ನು ಇದು ನಿರ್ಮಾಣ ಮಾಡಿದೆ. ತನ್ಮೂಲಕವಾಗಿ ಜನರ ಇಚ್ಛಾಶಕ್ತಿಯನ್ನು, ಹೋರಾಟದ ಪ್ರವೃತ್ತಿಯನ್ನು ಇದು ಬಲಯುತವಾಗಿಸಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಸ್ ಅಶೋಕ ಭಟ್ರೆ, ಕೊರೋನಾದ ಸಂಕಷ್ಟ ಅಂತ ನಾವು ಅದನ್ನು ಕರೀತೇವೆ. ಹೌದು, ಬೇರೆ ಬೇರೆ ಫೀಲ್ಡ್ಗಳಿಗೆ ಅದರ ಬಿಸಿ ತಟ್ಟಿದೆ. ಸರಿ, ಎಲ್ಲರೂ ಲಾಕ್ ಆಗಿದೆ, ಡೌನ್ ಆಗಿದೆ, ಎಲ್ಲವೂ ಆಗಿದೆ. ಇಲ್ಲ ನಾವು ಲಾಕ್ ಡೌನ್ ಅಂತ ಕೇಳಿದ್ರೆ ಲಾಕ್ ಆಗಿ ಎಲ್ಲವೂ ಡೌನ್ ಆಗುವಂತಹದ್ದು ಅಂತ ನಾವು ಯೋಚನೆ ಮಾಡುವಂತದ್ದು. ಸೊ ಈ ಲಾಕ್ ಡೌನ್ ಸಂದರ್ಭದಲ್ಲಿ ಕಲೆ, ನಾವೊಂದು ಲೈನ್ ಅನ್ನ ಬರೆದಿದ್ವಿ,
ನಲುಗಿದರೂ ಹಾ ಅದು ಇನ್ನು ಇದಾಗ್ಲಿಲ್ಲ ಅಂತ ಎಂತದ್ದು ತನ್ನ ಸತ್ವವನ್ನ ಕಳ್ಕೊಳ್ಳಿಲ್ಲ, ಕಳ್ಕೊಳ್ಳಿಲ್ಲ ಅಂತ. ಉಳಿತಾ ಇದೆ, ಅಪ್ ಆಗ್ತಾ ಇದೆ, ಡೌನ್ ಆಗುವಾಗ ಅಪ್ ಆಗ್ತಾ ಇದೆ ಒಂದು ಇನ್ನೊಂದು ಕಡೆಯಿಂದ. ಸೊ ಈ ಕಲಾ ಪ್ರಾಕಾರಕ್ಕೆ ಯಕ್ಷಗಾನಕ್ಕೆ ಅಂತ ನಾನು ಹೇಳುವುದಲ್ಲ, ಹೌದು, ಒಟ್ಟಾರೆ ಕಲಾಕ್ಷೇತ್ರಕ್ಕೆ ಅಂದ್ರೆ ಒಟ್ಟು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಒಂದು ಪೆಟ್ಟು. ಇದನ್ನ ಹೇಗೆ ಸಹಿಸಿಕೊಳ್ತಾ ಇದೆ ಸಾಂಸ್ಕೃತಿಕ ಲೋಕ ಮತ್ತು ಇದನ್ನ ಹೇಗೆ ಸಹಿಸಿಕೊಂಡು ಎದ್ದು ನಿಲ್ತಾ ಇದೆ ಅಂತ ನೋಡಿ. ಸಂಪಾದಕರೇ, ನಿಮ್ಮ ಮೂಲಭೂತವಾದಂತಹ ಪ್ರಶ್ನೆ ಕಲೆ ಸತ್ವವನ್ನು ಕಳ್ಕೊಂಡಿದ. ನಾನು ನಿಮಗೆ ಸ್ಪಷ್ಟ ಹೇಳುತ್ತೇನೆ, ಯಾವುದೇ ಪ್ರಾಕೃತಿಕವಾದಂತಹ ಹೊಡೆತ ಅಥವಾ ಆರ್ಥಿಕವಾದ ಹೊಡೆತ ಬರಲಿ, ಕಲೆ ಸತ್ವವನ್ನು ಕಳ್ಕೊಳ್ಳುವುದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ಈಜು ಕಲ್ತವ 10 ವರ್ಷ ಕಳೆದು ನೀರಿಗೆ ಬಿದ್ದರೂ ಈಜುತ್ತಾನೆ. ಒಮ್ಮೆ ಡ್ರೈವಿಂಗ್ ಕಲ್ತವ 10 ವರ್ಷದ ನಂತರ ವಾಹನವನ್ನು ಏರಿದ್ರೂ ಡ್ರೈವಿಂಗ್ ಮಾಡ್ತಾನೆ, 1-2 ಕಿಲೋಮೀಟರ್ ಆಗುವಾಗ ಸೆಟ್ ಆಗ್ತಾನೆ. ಅದೇ ರೀತಿ ಕಲೆ ಒಮ್ಮೆ ಸತ್ವಯುತವಾಗಿ ಪವರ್ಫುಲ್ ಆದ ಮೇಲೆ ಕಲೆ ಸೊರಗುವುದಿಲ್ಲ, ಆದರೆ ಕಲಾವಿದ ಸೊರಗ್ತಾನೆ. ಕಲಾವಿದನಲ್ಲಿರುವಂತಹ ಕಲಾಯತನ ಏನುಂಟು, ಅವನ ಕಲಾ ಸತ್ವ ಏನುಂಟು, ಅದು ಸೊರಗುತ್ತದೆ ಅಂತ ನಾನು ಹೇಳುವುದಿಲ್ಲ. ಒಂದು ಮಾನಸಿಕವಾಗಿ ಯಾವುದೇ ಒಂದು ವಿದ್ಯೆ, ಬಾಲ್ಯದಲ್ಲಿ ನಾವು ಎಲಿಮೆಂಟರಿ ಹೈಸ್ಕೂಲಿಗೆ ಹೋಗುವಾಗ ನಿಮ್ಮ ಅನುಭವ ಒಂದೇ, ನನ್ನ ಅನುಭವ ಒಂದೇ. ನಾವು ಕಾಪಿ ಬರೀತೇವೆ, 2 ತಿಂಗಳ ರಜೆ, ಜೂನಿಗೆ ಶಾಲೆ ಆರಂಭ ಆಗುವಾಗ ಕಾಪಿ ಸೀದಾ ಹಿಮಾಲಯ ಪರ್ವತಕ್ಕೆ ಹೋಗ್ತದೆ. ನಿರಂತರತೆ ಇಲ್ಲದೆ ಇದ್ರೆ ಆವಾಗ ಕಲಾವಿದನಲ್ಲಿರುವಂತಹ ದೈಹಿಕ ಅಂಗೋಪಾಂಗ ಸಮನ್ವಯ, ನೃತ್ಯ ವಿಧಾನಗಳು, ಮಾತು ಇತ್ಯಾದಿ ಪುನಃ ಅವ ಫಾರ್ಮಿಗೆ ಬರಬೇಕು ಅಂತ ಆದ್ರೆ ಸ್ವಲ್ಪ ಒಂದು 4 ಪ್ರದರ್ಶನ ಬೇಕಾಗ್ತದೆ. ದೀಪಾವಳಿಗೆ ಗೆಜ್ಜೆ ಕಟ್ಟಿ ಮೇಳ ಹೊರಟು 1-2-3 ದಿವಸ ಕಲಾವಿದ ಹೇಳ್ತಾನೆ, ಸ್ವಲ್ಪ ಸೊಂಟ ನೋವೆಲ್ಲ ಉಂಟು, 1 ವಾರ ಕಳೆದ ಮೇಲೆ ಅವನ ಪರ್ಫಾರ್ಮೆನ್ಸ್ ಮೊದಲನೆಂತ ಇರ್ತದೆ. ಈ ಆತಂಕ ಕೋವಿಡ್ ಏನು ಮಾಡಿದೆ ಅಂದ್ರೆ, ಕಲಾವಿದನಿಗೆ ಒಂದು ಪ್ರದರ್ಶನ ಇಲ್ಲದೆ ಕಲಾವಿದ ಬೇಸರ ಸೊರಗಿದ. ಬಹಳ ಹಿಂದೆ ನೀವು ಹೋದ್ರೆ 2000ನೇ ಇಸವಿಯ ಹಿಂದಕ್ಕೆ ಹೋದ್ರೆ ಮಳೆಗಾಲದ ಕಾರ್ಯಕ್ರಮ ತೀರಾ ಕಡಿಮೆ. ಸಾಧಾರಣ 75ನೇ ಇಸವಿಯ ಸಂದರ್ಭಗಳಲ್ಲಿ ಆರಂಭ ಆದದ್ದು ಕರ್ನೂರು ಕೊರಗಪ್ರೈಗಳು ನಾವು ನೆನಪಿಸಬೇಕಾದ್ದು ಟೌನ್ ಹಾಲ್ನಿನ ಶನಿವಾರದ ಆಟ ರಾತ್ರಿ. ಆಮೇಲೆ ಮಣಿಪಾಲ ಗೋಲ್ಡನ್ ಜುಬ್ಲಿ ಇರಬಹುದು ಅಥವಾ ಕುಂದಾಪುರ ಭಂಡಾರಕರ್ಸ್ ಇರಬಹುದು, ಬೇರೆ ಬೇರೆ ಹಾಲ್ಗಳಲ್ಲಿ ಆರಂಭ ಆಯಿತು. ಅದು ಬೆಳೀತಾ ಬೆಳೀತಾ ನಿಮಗೆ 2000ನೇ ಇಸವಿ ಆಗುವಾಗ ಪ್ರತಿ ಶನಿವಾರ, ಆಮೇಲೆ ಆದಿತ್ಯವಾರ ಮಧ್ಯಾಹ್ನ 2 ಗಂಟೆಯಿಂದ ಆಯಿತು. 2005ರಲ್ಲಿ ಮತ್ತು ವಿಸ್ತರಣೆ ಆಯಿತು. ತೀರಾ ನಿಮಗೆ ಕಾಣೋದು ಕಳೆದ 5 ವರ್ಷ. ಈಗ ನಿಮ್ಮ ಚಾನೆಲ್ಗಳಲ್ಲಿ ಬಹಳ ಕಾರ್ಯಕ್ರಮ ಬಂದಿದೆ. ಕಲಾವಿದನಿಗೆ ಬಿಡುವಿಲ್ಲ, ಮಳೆಗಾಲದಲ್ಲೂ ಇಲ್ಲ, ಮಳೆಗಾಲ ಬೇಸಿಗೆ ಎರಡು ಒಂದೇ, ವ್ಯತ್ಯಾಸಗಳಿಲ್ಲ. ಮೇಳದ ತಿರುಗಾಟ ಇದು ಸಾಮಾನ್ಯ ತಿರುಗಾಟ ಅಂತ. ಮೇಳದ ತಿರುಗಾಟ ಸಂದರ್ಭದಲ್ಲಿಯೂ ಮಧ್ಯಾಹ್ನ ಕಾರ್ಯಕ್ರಮ ಉಂಟು, ಉಪನಯ, ಮದುವೆಯೋ ಅಥವಾ ಯಾವುದಾದ್ರೂ ಉತ್ಸವಗಳು. ಇದು ಒಮ್ಮೆಲೆ ಆದ ಏರಿಕೆ, ಸಡನ್ ಒಂದು ಅತಿವೃಷ್ಟಿ ಅಥವಾ ಅತಿ ಫಲ. ನಾವು ಹೇಳ್ತೇವೆ ತೋಟದಲ್ಲಿ ಈ ವರ್ಷ ಒಳ್ಳೆ ಬೆಳೆ ಅಂತ, ತರಕಾರಿ ಆದ್ರೆ ನಾವು ಹೇಳ್ತೇವೆ ತಿಂದು ಮುಗಿಲಿಕ್ಕಿಲ್ಲ ಅಂತ. ಇದು ಒಂದು ರೀತಿಯಿಂದ ನಾವು ಸಂತೋಷ ಪಡಬೇಕು. ಆದರೆ ಈ ಸಡನ್ ಆಗಿ ಬೆಳವಣಿಗೆ ಏನುಂಟು, ಇದನ್ನು ನಾವು ಗಂಭೀರವಾಗಿ ಆಲೋಚಿಸಬೇಕು ಮಾತ್ರ. ಇದು ಬೆಳವಣಿಗೆ ಕುಂಠಿತ ಆದಾಗ ನಮಗೆ ಈ ಆತಂಕ ಬರುವುದು. ನಾವು ಅದೇ 2000ದ ಹಿಂದನೇ ಇಸವಿಯಲ್ಲಿ ಹಾಗೇ ಫ್ಲೋ ಇರ್ತಿದ್ರೆ ಈ ಕೊರೋನಾ ನಮಗೆ ದೊಡ್ಡ ಆತಂಕ ಕೊಡ್ತಿರ್ಲಿಲ್ಲ. ಒಮ್ಮೆಲೆ ಕಲಾವಿದನಿಗೆ ಕಾರ್ಯಕ್ರಮ ಇಲ್ಲ, ನೃತ್ಯ ವೈವಿಧ್ಯ ಇರಬಹುದು, ಗಾನ ವೈವಿಧ್ಯ ಇರಬಹುದು, ತಾಳಮದ್ದಲೆ ಇರಬಹುದು, ಅನ್ಯಾನ್ಯ ಕಾರ್ಯಕ್ರಮಗಳು. ನಾನು ಯಕ್ಷಗಾನ ಮಾತ್ರ ಹೇಳೋದಲ್ಲ, ಭರತನಾಟ್ಯ ಇರಬಹುದು, ಸಂಗೀತ ಇರಬಹುದು, ಭಾವಗೀತೆ ಇರಬಹುದು, ಕಲೆಗೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳು. ಖಂಡಿತ. ಇದು ಕಲಾವಿದನಲ್ಲಿ ಒಮ್ಮೆಲೆ ಆದಾಗ ಒಂದು ಅಪಘಾತ ಆಯಿತು ಅಂತ, ನಾವು ಆಕ್ಸಿಡೆಂಟ್ ಅಂತ ನಾವು ಏನು ಹೇಳ್ತೇವೆ, ಇದು ಕಲಾವಿದನಿಗಾದ ಮಾನಸಿಕವಾದಂತಹ ಆಕ್ಸಿಡೆಂಟ್. ಇದು ಇನ್ನೇನು ಮಾಡೋದು ಅಂತ ತುಳು ಜನರಲ್ಲಿ ಹೇಳಿದ್ರೆ, ಕಲಾವಿದ ನಾವು ಸಿಕ್ಕಿದ ಕೊಳ್ಳೆ ನಮ್ಮ ದಾನ ಮಾಡಪ್ಪನೆ ಅಂತ, ಮೇಳ ಹೊರಡುತ್ತದೋ ಇಲ್ವೋ ಅಂತ, ಈ ದೀರ್ಘವಾದ ಸಿಗ್ತದೋ ಇಲ್ವೋ ಅಂತ. ಈ ವರ್ಷ 2ನೇ ಅಲೆ ಬಂದಾಗ ಕಳೆದ ವರ್ಷ ಆದರೂ ಸ್ವಲ್ಪ ನಾವು ಇವತ್ತಲ್ಲ ಬರುವ ತಿಂಗಳು ಮುಂದಿನ ತಿಂಗಳು ಸರಿಯಾಗ್ತದೆ ಅಂತ ಮುಂದೆ ಹೋದೆವು. ಖಂಡಿತ. ಈ ವರ್ಷ ಮಾತ್ರ ಬಂದಾಗ ಪ್ರತಿಯೊಬ್ಬರು ಹೆದರಿದ್ದಾರೆ. ಇದರಲ್ಲಿ ಕಲಾವಿದ ಅಂತಲ್ಲ, ಒಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಜನಮಾನಸದಲ್ಲಿ ಭೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇದು ಕಲಾವಿದನಲ್ಲಿಯೂ ಆಗಿದೆ. ಹೌದೌದು. ಹಾಗಾಗಿ ಎರಡು, ಒಂದು ಆರ್ಥಿಕವಾದ ಕಲಾವಿದನ ಸಂಕಷ್ಟ, ಇನ್ನೊಂದು ಮಾನಸಿಕವಾದ ಕಲಾವಿದನ ಸಂಕಷ್ಟ.
ಇದರಲ್ಲಿ ಎರಡು ತೊಡಕುಂಟು ಹೊಡೆತ ಉಂಟು ಇದರಲ್ಲಿ. ಎಸ್, ಖಂಡಿತ ಅಶೋಕ್ ಭಟ್ರೆ. ಇದರ ಒಟ್ಟಿಗೆ ನಾವು ಯಕ್ಷಗಾನ ಕಲೆಯನ್ನ ತೊಡಗಿಸಿಕೊಳ್ಳುವುದಾದ್ರೆ, ಈಗ ಯಕ್ಷಗಾನದ ಕಲೆಯ ಬಗ್ಗೆ ತೊಡಗಿಸಿಕೊಳ್ಳುವುದಾದ್ರೆ, ಕಲಾವಿದನ ಜೀವನ ಈಗ ಬಹುತೇಕ ಹೇಗಾಗಿದೆ ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಉದ್ಯೋಗಿಗಳಷ್ಟೇ ಆರ್ಜಿಸಬಲ್ಲಂತ ಒಂದು ಪ್ರಕಾರ ಅದು ಯಕ್ಷಗಾನ ಆಗಿ ಮಾರ್ಪಾಡಾಗಿದೆ. ನೀವು ಈಗ ಹೇಳಿದಾಗ ಈ 5 ವರ್ಷದ ಏನು ಓಟ ಉಂಟು, ಇದರಲ್ಲಿ ಇದು ಮಾರ್ಪಾಡಾಗಿದೆ. ಸೊ ಲಕ್ಷಾನುಗಟ್ಟಲೆ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದಂತ ಕಲಾವಿದರನ್ನು ನಾವು ಕಾಣ್ತಾ ಇದ್ದೇವೆ. ಸೊ ದಿನಕ್ಕೆ 5 ಕಾರ್ಯಕ್ರಮ, 4 ಕಾರ್ಯಕ್ರಮ. ಸೊ ಈ ಎಲ್ಲ ಭರಾಟೆ ಬಿಟ್ಟು ಇವತ್ತು ಏನೂ ಇಲ್ಲದ ಸ್ಥಿತಿಗೆ ಬಂದು ನಿಂತಿದೆ. ಸೊ ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರನ್ನು ನೋಡುವಾಗ, ಯಾಕೆಂದ್ರೆ ಒಂದಷ್ಟು ಕೂಗು ನಮಗೆ ಕೇಳ್ತದೆ. ಒಂದು ರೀತಿಯಲ್ಲಿ ನಮಗೆ ಅನಿಸುವಂತಹದ್ದು, ಅತ್ಯಂತ ಕಷ್ಟದಲ್ಲಿ ಯಕ್ಷಗಾನ ಕಲಾವಿದರು ಈ ಸ್ಥಿತಿಯಲ್ಲಿ ಇದ್ದಾರೋ ಆರ್ಥಿಕವಾಗಿ. ಇದು ಮಾಧ್ಯಮದ ಮೂಲಕವಾಗಿ ಮಾತಾಡುವಾಗ ನಾನು ತುಂಬ ಜಾಗ್ರತೆ ಮಾಡಬೇಕು. ಹೌದೌದು, ಯಾಕಂತ ಹೇಳಿದರೆ ನಿಮ್ಮ ಪ್ರಶ್ನೆ ಇದು ನೇರ ಹಸಿಗೋಡೆಗೆ ಕಲ್ಲೊಡೆಯೋದು ಹೇಳೋದಿಲ್ವ, ಹಾಗೆ ನೀವು ಹೊಡೆದಿದ್ದೀರಿ ನನಗೆ. ಆಯ್ತಾ, ನಾ ಹೇಳ್ತೇನೆ, 40 ಮೇಳಗಳನ್ನು ತೆಕ್ಕೊಳ್ಳಿ ನೀವು. ಸಾಧಾರಣ ಈಗ ಕಳೆದ ತಿರುಗಾಟದಲ್ಲಿ 4 ಕಡಿಮೆ ಇರಬಹುದು, ಒಂದು 30 ಕಲಾವಿದರನ್ನು ತೆಕ್ಕೊಂಡ್ರು ಸಾಧಾರಣ 1200 ವೃತ್ತಿಪರ ಕಲಾವಿದರು. ಖಂಡಿತ. ಒಂದು ಕೆಲಸಗಾರರನ್ನು ಒಂದು 500-600 ಕೆಲಸಗಾರರು, ಒಟ್ಟು ನೀವು ವೃತ್ತಿಪರರು ಅಂತ ನಾವು ಅಂಗೀಕರಿಸುವುದಿದ್ರೆ 2000 ಮಂದಿಯನ್ನು ತೆಕ್ಕೊಳ್ಳುವ. ಯಕ್ಷಗಾನಕ್ಕೆ ಸಂಬಂಧಪಟ್ಟು ಕಾಸರಗೋಡು ಪಾರ್ಶ್ವ ಭಾಗ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ ಸ್ವಲ್ಪ, ಶಿವಮೊಗ್ಗದ ಭಾಗ, ಮಲೆನಾಡು ನಮಗೆ ಸಿಗುವಂಥದ್ದು. ಇತ್ತೀಚೆಗೆ ನೀವು ಗಮನಿಸಿರಬಹುದು, ಆರ್ಥಿಕ ಸಂಕಷ್ಟ ಅಂತ ತೆಕ್ಕೊಳ್ಳುವಾಗ ಎಲ್ಲ ವಿಭಾಗವನ್ನು ತೆಕ್ಕೊಳ್ಬೇಕು. ಮೊನ್ನೆ ಕಿಶನ್ ಹೆಗಡೆ ಅವರೊಂದು ಮಾತು ಹೇಳಿದರು, ನಾನು ಯಾವುದೋ ಪೋಸ್ಟರ್ನಲ್ಲಿ ನೋಡಿದ್ದು, ನೇರ ಸಂಭಾಷಣೆಯಲ್ಲಿ ನಾನು ಮಾತಾಡಿದ್ದಲ್ಲ ಅವರ ಹತ್ರ. ಪ್ರತಿಯೊಬ್ಬನಿಗೂ ಅವನವದ್ದೇ ಆದಂತಹ ಸಮಸ್ಯೆಗಳಿದೆ ಅಂತ ಹೇಳಿದ್ರು ಅವರ ಮಾತು. ಅದು ಗಂಭೀರವಾದ ಮಾತದು. ಕಲಾವಿದರನ್ನು ಮಾತ್ರ ಏನಿಲ್ಲ ಸಂಕಷ್ಟ ಅಂತ ಹೇಳಲಿಕ್ಕಿಲ್ಲ ಅವರ ಮಾತಿನಲ್ಲಿ. ಮೇಳದ ಯಜಮಾನನಿಂದ ತೊಡಗಿ, ಬ್ಯಾಂಕಿನವನಿಂದ ತೊಡಗಿ, ಫ್ಯಾಕ್ಟ್ರಿಯವನಿಂದ ತೊಡಗಿ, ಅಥವಾ ಮಾರುತಿ ಶೋರೂಮ್ ತೆಕ್ಕೊಳ್ಳಿ ನೀವು, ಅಥವಾ ಬಟ್ಟೆ ಅಂಗಡಿಯವನನ್ನು ತೆಕ್ಕೊಳ್ಳಿ ನೀವು, ಅಥವಾ ಸ್ಪೇರ್ ಪಾರ್ಟ್ಸಿನ ಅಂಗಡಿಯವನ್ನ ತೆಕ್ಕೊಳ್ಳಿ, ಹಾಕೊಳ್ಳಿ. ಅಲ್ಲಿಗೆ ಬಂದ್ರೆ ನೀವು ಹಾಗೆ ಮಾತಾಡುವಾಗ ಫ್ಯಾನ್ಸಿ ಅಂಗಡಿಯವನವರೆಗೆ ಎಲ್ಲವೂ ನಿಲ್, ಶೂನ್ಯ. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದವರಿದ್ದಾರೆ, ಅವರಿಗೂ ಕಮಿಟ್ಮೆಂಟ್ ಉಂಟಲ್ಲ. ಆವಾಗ ಆರ್ಥಿಕ ಸಂಕಷ್ಟ ಅಂತ ಹೇಳುವಾಗ ಎಲ್ಲರಿಗೂ ಒಂದೇ ಲೆಕ್ಕ. ಕಲಾವಿದರ ವಿಷಯಕ್ಕೆ ಬರುವ ನಾವೀಗ, ಅಷ್ಟು ಕಲಾವಿದರು ಬಡತನ ಅಂತ ನಾನು ಹೇಳುವುದಿಲ್ಲ. ಕಲೆ ಶ್ರೀಮಂತ ಆಗುವಾಗ, ಪ್ರದರ್ಶನಗಳ ಸಂಖ್ಯೆ ಜಾಸ್ತಿ ಆಗುವಾಗ, ಸಮಾಜದಲ್ಲಿ ಎಲ್ಲ ವಿಭಾಗಗಳು ಜಾಸ್ತಿ ಆಗುವಾಗ, ಮತ್ತು ಡೋನರ್ಸ್, ನಾವು ಅದನ್ನು ಮೆಚ್ಚಬೇಕು. ಖಂಡಿತ. ಜ್ಞಾತರಿದ್ದಾರೆ, ಅಜ್ಞಾತರಿದ್ದಾರೆ. ಕಲಾವಿದನಿಗೆ ಕೈ ಮುಷ್ಟಿ ಮಾಡಿ ಕೊಡುವವರಿದ್ದಾರೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ, ಗಣ್ಯರಿದ್ದಾರೆ, ಪೂಜ್ಯರುಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ಅನೇಕರಿದ್ದಾರೆ, ಅವರಿವರು ಅಂತಲ್ಲ, ಒಬ್ಬರನ್ನಿಬ್ಬರನ್ನು ಹೇಳಲಿಕ್ಕೆ ಆಗುದಿಲ್ಲ. ಈ ಕೊಡುಗೈ ದಾನಿಗಳಿರುವಾಗ ನಾವು ಎಲ್ಲರೂ ಬಡವರು ಅಂತ ಹೇಳಿದ್ರೆ ಆ ಕೊಡುಗೈ ದಾನಿಗಳನ್ನು ಅವಮಾನಿಸೋದಾಗುದಿಲ್ವೋ? ಹೌದು, ಕೊಟ್ಟಿದ್ದಾರೆ. ನಮಗೆ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ, ಅದು ವಿಷಯ ಬೇರೆ. ಕಾಮಧೇನು ತಂದು ನಿಲ್ಲಿಸಿದ್ರು ನಮ್ಮ ಹತ್ರ ನಾವು ಕೊಡಪ್ಪನ ಸಾಕಾಗುದಿಲ್ಲ, ಹಂಡೆ ತಂದು ನಿಲ್ಲಿಸ್ತೇವೆ ನಾವು ಹಾಲು ಕರೀಲಿಕ್ಕೆ, ಅದು ವಿಷಯ ಬೇರೆ. ಸಾಮಾನ್ಯ ಮಟ್ಟಿಗೆ ನೋಡುವಾಗ ನೀವು ಹೇಳಿದ ಒಂದು IT ಅಂತ ಏನು ಹೇಳಿದ್ರಿ, ಸಂಪಾದನೆ ಉಂಟು ಅಂತ, ಇದು ಬೆರಳೆಣಿಕೆಯ ಕಲಾವಿದರಿಗೆ ಸಂಪಾದಕರೇ. IT ಸಂಪಾದನೆ ಇರುವಂತಹದ್ದು ಸರ್ವತ್ರ ನಾವು ತಿಳಿಲಿಕ್ಕೆ ಆಗೋದಿಲ್ಲ. ಒಂದು 5% ಕಲಾವಿದರಿಗೆ, ಬೇಕಾದ್ರೆ 10% ಕಲಾವಿದರನ್ನು ಹಿಡಿಯುವ, ಸ್ವಲ್ಪ ಒಳ್ಳೆ ಸಂಭಾವನೆ ಇರಬಹುದು. ಅವರಿಗೆ ಮಳೆಗಾಲದಲ್ಲಿಯೂ ನಿರಂತರ ಕಾರ್ಯಕ್ರಮ ಇರ್ತದೆ. ಆದರೆ ಉಳಿದ ಕಲಾವಿದರಿಗಿಲ್ಲ. ಉಳಿದ ಒಂದು 50% ಕಲಾವಿದರಿಗೆ ವಾರದಲ್ಲಿ ಒಂದು, ಹೀಗೆ ಕಾರ್ಯಕ್ರಮವೇ ಇಲ್ಲದ ಕಲಾವಿದರ ಸಂಖ್ಯೆ ಹೆಚ್ಚುಂಟಲ್ಲ. ಅವರಿಗೆ ಕಾರ್ಯಕ್ರಮವೇ ಇಲ್ಲ, ಕರೆದವರನ್ನೇ ಕರೆಯುವುದು, ಪೇಪರಿನಲ್ಲಿ ಮೀಡಿಯಾದಲ್ಲಿ ನೋಡಿದ ಕಲಾವಿದರನ್ನೇ ನಾವು ಪುನಃ ಕರೆಯುವುದು, ಅವರು ಬೇಕು ಅಂತ. ಯಾರಿಗೆ TRP ಉಂಟು ಅವ್ರದ್ದು ಹಾಕೊಳ್ಳಿ. ನಾನು ಅದನ್ನು ಹೇಳಿದ್ರೆ ನೀವು ಅಶೋಕ್ ಭಟ್ರು ಕಡಕ್ ಹೇಳ್ತೀರಿ. ಹೌದು, ನೀವು ಸಹ ಕರೆಯುವುದು ಯಾರನ್ನು? TRP ಇರುವ ಅಶೋಕ ಭಟ್ಟನನ್ನು, ಅಥವಾ TRP ಇರುವ ಇನ್ನೊಬ್ಬರನ್ನು ಕರೀತೀರಿ ನೀವು. ಬೇಕಾದ್ರೆ ನಮ್ಮ ಆತ್ಮೀಯ ಮಿತ್ರರಂತ ಪಟ್ಲದವರನ್ನು ಹೇಳುವ ನಾವು, ದಾಕ್ಷಿಣ್ಯ ಏನಿಲ್ಲ. ಹೌದಾ, ಅವರು ಎಂಜಾಯ್ ಮಾಡ್ತಾರೆ ನಮ್ಮ ಮಾತನ್ನು. ಆದರೆ ಅನೇಕ ಕಲಾವಿದರು ಅಜ್ಞಾತರಾಗಿದ್ದರೆ ಅವರು ಚಾನಲಿಗೆ ಅಥವಾ ಮಾಧ್ಯಮದ ಮೂಲಕ ಅವರಿಗೂ ಪ್ರಚಾರ ಸಿಗಬೇಕು. ಒಂದು, ಇನ್ನೊಂದು ನಾನು ಮಾತು ಹೇಳ್ತೇನೆ ಆರ್ಥಿಕ ಸ್ಥಿತಿಯ ಬಗ್ಗೆ. ಕಟೀಲು 6 ಮೇಳಗಳು, ಧರ್ಮಸ್ಥಳ ಮೇಳ, ಮಂದರ್ತಿ 5 ಮೇಳ, ಅನೇಕ 2 ಮೇಳ 3 ಮೇಳ ಇರುವಂತಹ ಸಂಸ್ಥೆಗಳುಂಟು, ದೇವಸ್ಥಾನಗಳುಂಟು.
ಈಗ ನೀವು ಕಳೆದೊಂದು 5 ವರ್ಷದ ಈಚೆ ಹೋಗಿ ಚೌಕಿಯ ಹಿಂದೆ 40 ಬೈಕು, ಒಂದು 10-15 ಕಾರು. ಹಾಗಾದರೆ ಕಲಾವಿದನ ಜೀವನ ಮಟ್ಟ ಹೇಗುಂಟು ಅಲ್ವೋ? 2000 ಹಿಂದೆ ಇಸವಿಯಲ್ಲಿ ಹೋಗಿ ಕಲಾವಿದರ ಲಾರಿಗೋ ಟೆಂಪಕ್ಕೋ ಕೈ ಹಿಡಿದು ನಿಲ್ತಿದ್ರು ಮಾರ್ಗದ ಬದಿಯಲ್ಲಿ. ಈ ದೃಷ್ಟಿ ನೋಡಿದರೆ ಕಲಾವಿದರ ಜೀವನ ಪದ್ಧತಿ, ಅವರ ಯೋಚನೆಗಳು, ಚಿಂತನೆಗಳು ಉಚ್ಚ ಮಟ್ಟದಲ್ಲಿದೆ. ಇದೆ, ಎದ್ದಿದ್ದಾರೆ. ಇನ್ನೊಂದು, ಬಿಡಾರ ಬೇಕಾಗುವುದಿಲ್ಲ. ಅನೇಕ ಮೇಳಗಳಲ್ಲಿ ಬಿಡಾರ ಬೇಕಾಗುವುದು ಚೌಕಿ ಸಹಾಯಕರಿಗೆ ಮಾತ್ರ. ಕಲಾವಿದರು ಹೋಗ್ತಾರೆ, ಕಾರಣ ಉಂಟು. ಯಕ್ಷಗಾನವನ್ನು ಉಪವೃತ್ತಿಯನ್ನಾಗಿಸಿ ಅನೇಕ ಮಂದಿ ಇತ್ತೀಚೆಗೆ ಯುವಕರನ್ನು ನೋಡಿದ್ದಾನೆ. ಅವರು ಹಗಲು ಬೇರೆ ಪ್ರಧಾನ ಉದ್ಯೋಗದಲ್ಲಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ಗಳಾಗಿದ್ದವರು ಯಕ್ಷಗಾನದಲ್ಲಿದ್ದಾರೆ. ಶೋರೂಮಿನಲ್ಲಿರಬಹುದು, ಅಥವಾ ನಿಮ್ಮಂತಹ ಚಾನೆಲ್ನ ನೌಕರರಾಗಿರ್ಬೋದು, ಅಥವಾ ಬಟ್ಟೆ ಅಂಗಡಿ ಇರಬಹುದು, ಫ್ಯಾನ್ಸಿ ಅಂಗಡಿ ಇರಬಹುದು, ಫ್ಯಾಕ್ಟರಿ ಇರಬಹುದು. ಅನೇಕ ಮಂದಿ ಇದ್ದಾರೆ. ಆ ಯಜಮಾನರುಗಳು ಅವಕಾಶ ಕೊಟ್ಟಿದ್ದಾರೆ. ಸ್ವಲ್ಪ ಬೇಗ ಹೋಗಿ, ಬೆಳಗ್ಗೆ ಸ್ವಲ್ಪ ತಡ ಆದರೆ ತೊಂದರೆ ಇಲ್ಲ. ಕಲಾವಿದರ ಮಟ್ಟ ಇದರ ಒಟ್ಟಿಗೆ ಕೆಲವು ಕಲಾವಿದರಿದ್ದಾರೆ, ಏನೂ ಅನ್ಯ ಉತ್ಪತ್ತಿ ಇಲ್ಲದೆ ಒಂದು ಮನೆಯಲ್ಲಿ 8-10 ಜನ ಇದ್ದು ತಮ್ಮ ಈ ಯಕ್ಷಗಾನ ಸಂಪಾದನೆಯಲ್ಲೇ ಜೀವನವನ್ನು ಸಾಗಿಸಬೇಕಾದ ಕಲಾವಿದರು ಇದ್ದಾರೆ. ಆ ಸಂಖ್ಯೆ ಉಂಟು. ಹಾಗಾದ ಕಾರಣ ಇಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತ ಕೆಳಸ್ತರದಲ್ಲಿಲ್ಲದವರು ಇದ್ದಾರೆ, ಮಧ್ಯಮ ವರ್ಗದಲ್ಲಿ ಪರವಾಗಿಲ್ಲ ಎನ್ನುವರು ಇದ್ದಾರೆ, ದೇವರ ದಯದಿಂದ ಒಳ್ಳೆ ಮಟ್ಟದಲ್ಲಿರುವವರು ಇದ್ದಾರೆ. 3 ವರ್ಗದವರು ಇದ್ದಾರೆ. ಹಾಗಾದ್ರೆ ಒಟ್ಟು ಮಾಸ್ ಎಲ್ಲ ಕಲಾವಿದರು ಅಯ್ಯೋ ಏನಿಲ್ಲ ಬ್ಯಾಡ್ ಅಂತ ಹೇಳಿದ್ ನಾವು ಅಲ್ವಾ? ಇಷ್ಟು ಪ್ರದರ್ಶನಗಳು ಇದೆಲ್ಲ ನಡೆಯುವುದು, ಡೋನರ್ಸು ಇದೆಲ್ಲ. ಹಾಗಾದ್ರೆ ಕಲಾವಿದರಿಗೆ ಏನು ಸಿಗುವುದಿಲ್ವೋ ಇದು ಅನ್ನಿಸ್ತದೆ ಹೇಳಿದ್ದ ನಾನು. ಕಲೆಯ ಒಳಗೂ ಇದ್ದೇನೆ, ವಿಮರ್ಶಕನಾಗಿ ಕಲೆಯ ಹೊರಗೂ ನಾನಿದ್ದೇನೆ. ಖಂಡಿತ. ಹೌದು. ಹಾಗೆಂತ ಕಲಾವಿದನಿಗೊಂದು ಮದುವೆ ಅಥವಾ ಮನೆ ಕಟ್ಟುವಂತಹದ್ದು, ಶುಭ ಸಮಾರಂಭಗಳು ಬಂದಾಗ ಸುಧಾರಿಸುವಷ್ಟು ಆರ್ಥಿಕತೆ ಉಂಟು ಅಂತ ನಾನು ಹೇಳುವುದಿಲ್ಲ. ಅವತ್ತವತ್ತಿಗೆ ತೊಂದರೆ ಇಲ್ಲ. ಆದ್ರೆ 1 ತಿಂಗಳ ಮಟ್ಟಿಗೆ ಆತನಿಗೆ ಊಟ ಮಾಡಿಕೊಂಡು ಬರ್ಲಿಕ್ಕೆ ಕಷ್ಟದ ಪರಿಸ್ಥಿತಿ ಆತನಿಗೆ ಇರ್ಲಿಕ್ಕಿಲ್ಲ. 1 ತಿಂಗಳ ಮಟ್ಟಿಗೆ ಊಟ ಮಾಡಲಿಕ್ಕೆ ಕಷ್ಟ. ಈಗ ನಿತ್ಯ ನಾವು ಜಾಡಮಾಲಿಗಳಿದ್ದಾರೆ ನಮ್ಮಲ್ಲಿ ದೇಶದಲ್ಲಿ ಸಂಖ್ಯೆಯಲ್ಲಿ. ಬರೇ ತಿಂಗಳ 6-7 ಸಾವಿರ ಸಂಬಳದವರಿದ್ದಾರೆ. ಇವರೆಲ್ಲ ಬದುಕುವುದು ಹೇಗೆ ಅಂತ ನಾವು ಆಲೋಚನೆ ಮಾಡಬೇಡಾಗ. ಹಾಗಾದ್ರೆ ತೀರಾ ತಲೆ ಹುಡುಕೊಳ್ಳಿಕ್ಕಿಲ್ಲ. ಆದರೆ ಕಳೆದ ವರ್ಷದ ಕೊರೋನಾ ಆತಂಕ 2ನೇ ಅಲ್ಲೇ ರಿಪೀಟ್ ಆದ ಕಾರಣ ಈ ವರ್ಷ ಮಾತ್ರ ಭೀತಿ ಇದೆ. ಕೂಲಿ ಕಾರ್ಮಿಕರಿಂದ ತೊಡಗಿ ಪ್ರತಿಯೊಬ್ಬ ಖಾಸಗಿ ನಿತ್ಯ ದುಡಿಯುವವನ ಕೈಯಿಂದಗೂ ಈ ಆತಂಕ ಬಂದಿದೆ. ಇದನ್ನು ನಾವು ಒಪ್ಪಬೇಕು. ಅಶೋಕ ಭಟ್ರೆ, ಇದರ ಜೊತೆಗೆ ಈಗ ಕೊರೋನಾ ಸಂಕಷ್ಟ, ಕಲಾ ಪ್ರದರ್ಶನಗಳು, ಯಾಕೆಂತ ಕೇಳಿದ್ರೆ ಒಂದು ರೀತಿಯಲ್ಲಿ ಏಪ್ರಿಲ್ ಮೇ ಕಳೆದ ಬಾರಿ ಅದಕ್ಕಿಂತ ಮೊದಲೇ ಮೇಗಾಗುವಾಗ ಒಂದು ಸ್ವಲ್ಪ ತೆರೆದುಕೊಂಡಿದೆ. ಕಳೆದ ಬಾರಿ ಈ ಮೇ 2ನೇ ತಾರೀಕಿಗೆ ಆಗುವ ಒಂದಷ್ಟು ತೊಡಗಿಸಿಕೊಂಡಿದೆ. ಮೇ 7ರಿಂದ ನಮ್ದು ಕಾರ್ಯಕ್ರಮಗಳು, ನೇರ ಪ್ರಸಾರಗಳು ಆರಂಭ ಆಗಿತ್ತು. ಆದ್ರೆ ಈ ಬಾರಿ ಹಾಗೆ ಆಗಲಿಲ್ಲ. ಅದಕ್ಕಿಂತ ನಂತರವೂ ಈಗ ಮುಂದುವರಿತಾ ಇದೆ ಲಾಕ್ಡೌನ್. ಸೊ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈ ಕಲಾ ಪ್ರದರ್ಶನಗಳು ಅನೇಕ ಕಾರ್ಯಕ್ರಮಗಳು ಬುಕ್ ಆಗಿದ್ವು, ಸೊ ಸಿದ್ಧತೆಗಳು ನಡೆದಿದ್ದು, ಸೊ ಅದೆಲ್ಲ ರದ್ದಾಯಿತು. ಸೊ ದೊಡ್ಡ ಮಟ್ಟಿನಲ್ಲಿ ಒಂದು ರೀತಿಯಲ್ಲಿ ಕಲೆಗೆ ಒಂದು ಅಥವಾ ಎಲ್ಲಾ ಫೀಲ್ಡ್ಗಳಿಗೂ ಒಂದು ಸೆಟ್ ಬ್ಯಾಕ್, ಒಂದಷ್ಟು ವರ್ಷಗಳ ಹಿಂದೆ ಹೋಯಿತು ಅಂತ ಹಿನ್ನಡೆ ಬಂತು. 1ನೇ ಹಂತದಲ್ಲಿ ನಾವು ಇದನ್ನ ಒಪ್ಪಿಕೊಳ್ಳುವ. ಈಗ 2ನೇ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈ ಹಿನ್ನಡೆಯ ಸಂದರ್ಭದಲ್ಲೂ ಕೂಡ ಕಲಾವಿದರು ತಮ್ಮ ಮನೆಗಳಲ್ಲಿದ್ದಾರೆ ಈಗ. ಸೊ ಅನೇಕರು ತಮ್ಮ ಬೇರೆ ಬೇರೆ ತೊಡಗಿಸಿಕೊಳ್ತಾ ಇದ್ದಾರೆ. ಕೃಷಿ ಇರಬಹುದು ಅಥವಾ ಉಪ ಚಟುವಟಿಕೆಗಳಲ್ಲಿ ಮನೆಯಲ್ಲಿ ಸಾಧ್ಯವಾದಷ್ಟು ತೊಡಗಿಸಿಕೊಳ್ತಾ ಇದ್ದಾರೆ. ಆದ್ರೆ ಕಲಾ ಶ್ರೀಮಂತಿಕೆಯನ್ನ ಹೆಚ್ಚಿಸುವ ದೃಷ್ಟಿಯಿಂದ ಈ ಕಲಾವಿದರು ಮನೆಯಲ್ಲಿರುವಾಗ ಏನು ಮಾಡಬಹುದು? ನನಗೆ ಏನೂ ಇಲ್ಲ ಅಂತ ಹೇಳಿ ಕೂಗಿಕೊಂಡು ಕೂತ್ಕೊಳ್ಬಹುದಾ ಅಥವಾ ಏನು ಮಾಡಬಹುದು ಅಂತ ಅಶೋಕ್ ಭಟ್. ಒಳ್ಳೆ ಪ್ರಶ್ನೆ. ನಾನು ಯಾವಾಗಲೂ ಇದನ್ನು ನನ್ನ ಹಿರಿಯ ಮಿತ್ರರಾದ ಡಾಕ್ಟರ್ ಜೋಶಿ ಇವರಲ್ಲೆಲ್ಲ ಚರ್ಚಿಸುವ ಸಂಗತಿ ಇದು. ಹಿಂದೆ ಕುಬಣೂರು ಭಾಗವತರು ನನಗೆ ಯಾವಾಗಲೂ ಸಿಗ್ತಿದ್ರು. ನಾವು ಇದನ್ನು ಚರ್ಚಿಸುತ್ತಿದ್ದೆವು ಈ ಸಂಗತಿಯನ್ನು. ಇದು ನೀವು ಅರ್ಥಪೂರ್ಣವಾದ ಪ್ರಶ್ನೆ ಕೇಳಿದ್ದೀರಿ. ನೀರಿಗೆ ಬೀಳದೆ ಈಜು ಕಲಿಯಲಿಕ್ಕಾಗೋದಿಲ್ಲ. ಹಾಗಾದ್ರೆ ಸಮಸ್ಯೆ ಮನುಷ್ಯನಿಗೆ ಉತ್ತರವನ್ನು ಹುಡುಕಲಿಕ್ಕೆ ಕಾರಣ ಆಗ್ತದೆ. ಹೊಸ ಚಿಂತನೆ ಬರುವುದು ಯಾವಾಗ ಅಂದರೆ ಸಮಸ್ಯೆ ಬಂದ ಕೂಡಲೇ. ಇದು ಹೊಸ ಸಮಸ್ಯೆ, ಹೊಸ ಆತಂಕ. ಕಲಾವಿದ ಈಗ ಜಾಗೃತನಾಗಬೇಕು, ಕೈ ಚೆಲ್ಲಿ ಕೂತ್ಕೊಳ್ಬಾರದು ಅಂತ ನನ್ನ ಅನಿಸಿಕೆ. ಒಂದು, ಈಗ ಕಳೆದ ವರ್ಷ ಆನ್ಲೈನು ಕಾರ್ಯಕ್ರಮಗಳು, ನಾನು ಪೂಜ್ಯ ಹೆಗಡೆಯವರ ಹತ್ರ ಮಾತಾಡುವಾಗ ಅವರು ಮಾಡೋಣ ಅಂತ ಅಪ್ಪಣೆ ಕೊಡಿಸಿದರು.
ಅದೇ ಸಂದರ್ಭದಲ್ಲಿ ಪಟ್ಲ ಭಾಗವತರು ಫೋನ್ ಮಾಡಿದರು, ಹೀಗೊಂದು ಯೋಚನೆ ಉಂಟು ಹೇಗೆ ಅಂತ. ಆಗ ನಾವು ಸ್ಟುಡಿಯೋ ರೀತಿ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಅವರು ಮೊದಲು ಸಪ್ತಾಹವನ್ನು ಮಾಡಿದರು, ಕಹಳೆ ಚಾನಲ್ನಲ್ಲಿ ಅದು ಪ್ರಸಾರ ಆಯಿತು. ನಾವು ಬೆಳ್ತಂಗಡಿಯಲ್ಲಿ ರೋಟರಿ ಸಹಕಾರ, ಸುಬ್ರಹ್ಮಣ್ಯ ಸ್ಥಾನಿಕ ಸೇರಿಸಿಕೊಂಡು ಅಲ್ಲಿ ಒಂದಷ್ಟು ಮಂದಿಯ ಸಹಕಾರದಿಂದ U+ ಚಾನಲ್ನಲ್ಲಿ ಬಿಟ್ಟೆವು. ಇದು ಒಂದು ಹೊಸ ಜಾಗೃತಿ ಆಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ, ನಿಮ್ಮ ಅನಿಸಿಕೆ ಗೊತ್ತಿಲ್ಲ. ಖಂಡಿತ ಹೌದು. ಆಮೇಲೆ ನಿಮ್ಮ ಚಾನೆಲ್ನಲ್ಲಿ ನಿರಂತರ ಕಾರ್ಯಕ್ರಮ ಮಾಡಿದ್ರಿ ನೀವು, ವಾರ ವಾರ ಕಲಾವಿದರ ಸಂದರ್ಶನ, ಅನೇಕ ಕಾರ್ಯಕ್ರಮ ಮಾಡಿದ್ರಿ. ಮಾತಿನ ಮಧ್ಯೆ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ. ಅದು ಆರ್ಥಿಕವಾಗಿ ನಿಮಗೆ ದೊಡ್ಡ ಸಹಾಯ ಮಾಡಿದೆ ಅಂತ ನಾನು ಹೇಳುವುದಿಲ್ಲ, ಆದರೆ ಕಲಾವಿದನನ್ನು ಈಗ ಚೇತರಿಗೆ ಒಂದು ಬೂಸ್ಟ್, ಒಂದು ಧೈರ್ಯ ಬಂತು ಕಲಾವಿದನಿಗೆ. ಸೊ ನಡೆಯಿತು. ಅಶೋಕಣ್ಣ, ನಾವು ಮಾತನಾಡುವ ಒಬ್ರು ಕಾಲರ್ ಇದ್ದಾರೆ, ಅವರನ್ನು ಮಾತನಾಡಿಸುವಲ್ಲ, ಕೇಳೋಣ. ನಮಸ್ತೆ. ನಮಸ್ತೆ. ನೀವು ಯಾವ್ದ್ರಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ಅದರ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತನಾಡಿ. ನಾನು ಯೂಟ್ಯೂಬ್ ಅಲ್ಲೇ ಮಾತಾಡೋದು. ಅಲ್ಲ, ನೀವು ಅದರ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತನಾಡಿ ಸರ್. ಹೇಳಿ. ಹಲೋ, ಹೇಳಿ, ಏನ್ ಹೇಳ್ಬೇಕು ಹೇಳಿ. ಹಲೋ, ನೀವು ಯಾವ್ದ್ರಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅದರ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡದಿದ್ರೆ ಮಾತನಾಡಲಿಕ್ಕೆ ಆಗುದಿಲ್ಲ ಸರ್. ಎಸ್, ಯಾರು ದಯಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿರೋ ಗಮನಿಸಿ. ನಾವು ಯಾಕೆಂತ ಹೇಳಿದ್ರೆ ಸ್ವಲ್ಪ ಅಶೋಕಣ್ಣನ ನಾವು ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಒಂದಷ್ಟು ಸಾಧ್ಯವಾದಷ್ಟು ಕರೆಗಳನ್ನು ಸ್ವೀಕಾರ ಮಾಡ್ತೇವೆ. ಸ್ವೀಕಾರ ಮಾಡುವ ಮಧ್ಯದಲ್ಲಿ ನಾವು ಸ್ವೀಕಾರ ಮಾಡಿದ ಕರೆಗಳಲ್ಲಿ ನೀವು ಯೂಟ್ಯೂಬ್ ಏನದ್ದೋ ಅಥವಾ ಇನ್ನೊಂದು ಟಿವಿಯ ವಾಲ್ಯೂಮ್ ಅನ್ನು ನೋಡ್ತಾ ಇದ್ರೆ ಸೊ ನಮಗೆ ಅದು ಮಾತನಾಡ್ಲಿಕ್ಕೆ ಆಗುದಿಲ್ಲ. ದಯಮಾಡಿ ನೀವು ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತನಾಡಿ. ಎಸ್, ಅವ್ರು ಇದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ. ಹೇಳಿ. ನಮಸ್ತೆ. ನಮಸ್ತೆ ಸರ್. ಹೇಳಿ. ಹಲೋ, ಹೇಳಿ ಹೇಳಿ. ಅವ್ರ ಹತ್ರ ಮಾತಾಡ್ಬೇಕು ಸರ್. ಹೇಳಿ, ಮಾತನಾಡಿ. ಹೇಳಿ ಹೇಳಿ ಸರ್, ಹೇಳಿ. ನಮಸ್ತೆ ಸರ್. ಯಾರು ಮಾತನಾಡೋದು? ಏನಾಗಬೇಕಿತ್ತು? ಏನು ಕೇಳಬೇಕಿತ್ತು? ಪ್ರಶ್ನೆ ಕೇಳಿ. ಹಲೋ. ಹಲೋ. ಇಲ್ಲ, ಒಂದು ಅದಕ್ಕೆ ನಾನು ಯೋಚನೆ, ಒಂದು ಕಲಾವಿದನಿಗೆ ಇದು ಈಗ ಅಧ್ಯಯನ ಪೀರಿಯಡ್, ಅಧ್ಯಯನಕ್ಕೆ ಒಳ್ಳೆಯದು. ನಾನು ಕಳೆದ ವರ್ಷ ನನಗೊಂದು ಪ್ರವಚನದ ಅವಕಾಶ ಪೂಜ್ಯ ಹೆಗಡೆ ಅವರು ಅನುಕೂಲ ಮಾಡಿಕೊಟ್ರು. ನನಗೆ ಅಧ್ಯಯನಕ್ಕೆ ಒಳ್ಳೆದಾಯ್ತದು. ಅದರಿಂದ ನನಗೆ ಅಧ್ಯಯನದ ಈಗಲೂ ನಾನು ನಿತ್ಯ ಓದ್ತೇನೆ, ಅದರಿಂದ ಮತ್ತೆ ಕಂಟಿನ್ಯೂ ಆಗಿದೆ ಅದು. ಇಲ್ಲಿ ಬಹಳ ಮುಖ್ಯವಾದ ವಿಷಯ, ಈಗ 1200ರಷ್ಟು ಕಲಾವಿದರು ಅಂತ ನಾವು ಹೇಳಿದೆವು. ಎಲ್ಲ ಕಲಾವಿದರು ಅಂತ ನಾನು ಹೇಳೋದಿಲ್ಲ, ಒಂದು 50-60% ಕಲಾವಿದರು ತಮ್ಮ ಸ್ನೇಹಿತರು, ತಮ್ಮ ಅಭಿಮಾನಿ ವರ್ಗ, ಆತ್ಮೀಯರು ಅಂತ ಯಾರು ಹೇಳ್ತಾರೆ ಅವರನ್ನು ಸೇರಿಸಿಕೊಂಡು ಯಾಕೆ ಒಂದು ಕಾರ್ಯಕ್ರಮವನ್ನು ಕೋಆರ್ಡಿನೇಟ್ ಮಾಡಬಾರದು? ಸಂಯೋಜನೆ. ತಮ್ಮ ಊರಿನಲ್ಲಿ ತಮಗೆ ಮಿತ್ರರು ಇರ್ತಾರೆ, ಚೌಕಿಯಲ್ಲಿ ಬಂದು ಮಾತಾಡೋರು ಇರ್ತಾರೆ, ತಮ್ಮ ಸ್ನೇಹಿತರು ಇರ್ತಾರೆ, ಅವರ ಹತ್ರ ರಿಕ್ವೆಸ್ಟ್ ಮಾಡಿ. ಈ ಸಂದರ್ಭ ಉಂಟು, ಒಬ್ಬ ಕಲಾವಿದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಒಂದು 15 ಜನ ಕಲಾವಿದರಿಗೆ ಆಟ ಆದರೆ, ತಾಳಮದ್ದಲೆ ಆದರೆ ಒಂದು 7-8 ಜನ ಕಲಾವಿದರಿಗೆ ಒಂದು ಆಕ್ಸಿಜನ್ ಕೊಟ್ಟಾಗ ಆಗುದಿಲ್ವೋ ಶಾಮಣ್ಣ? ಇದು ಖಂಡಿತ. ಈ ದಿಕ್ಕಿನಲ್ಲಿ ಕಲಾವಿದರು ನನ್ನಿಂದ ಆಗುವುದಿಲ್ಲ ಅಂತ ಕುಳಿತುಕೊಳ್ಳುವುದಕ್ಕಿಂತ ತಮ್ಮ ತಮ್ಮ ಪ್ರಭಾವ, ಪ್ರೀತಿ, ಸ್ನೇಹವನ್ನು ಬಳಸಿ ಗಣ್ಯರನ್ನು ಸಂಪರ್ಕಿಸಿ ಒಬ್ಬ ಕಲಾವಿದ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಲಿ. ಒಂದು 10 ಜನ ಇದು ಮಾಡಿದರೆ ಅವಾಗ ಎಲ್ರಿಗೂ ಧೈರ್ಯ ಬರ್ತದೆ, ಪ್ರೇರಣೆ ಆಗ್ತದೆ, ಮಾಡಬಹುದು. ಈ ದೃಷ್ಟಿಯಲ್ಲಿ ಕಲಾವಿದ ಯಾಕೆ ಜಾಗೃತಿ ಮಾಡಬಾರದು, ಆಲೋಚನೆ ಮಾಡಬಾರದು? ಯಾಕೆಂದ್ರೆ ಈಗ ನಾನೊಂದು ಸಂಯೋಜನೆ ಮಾಡ್ತೇನೆ, ನೀವೊಂದು ಮಾಡ್ತೀರಿ, ಅಥವಾ ಪಟ್ಲದವರು ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ. ನಾನು ಪಟ್ಲದವರ ಹೆಸರು ಹೇಳಿದ್ದೇನೆ ಅಂದರೆ ಉಳಿದವರದ್ದು ಅಲ್ಲ ಅಂತ ಅರ್ಥ ಅಲ್ಲ. ಅನೇಕ ಮಂದಿ ಸಂಘಟಕರಿದ್ದಾರೆ. ಎಲ್ಲ ಕಲಾವಿದರು ಒಂದು ಸಪ್ತಾಹದಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ, ಅಥವಾ ಒಂದು ಕಾರ್ಯಕ್ರಮದಲ್ಲಿ ಲಿಮಿಟೆಡ್ ಕಲಾವಿದರ ಸಂಖ್ಯೆ ತುಂಬ ಉಂಟು. ಆವಾಗ ಸಂಯೋಜಕರ, ಆಯೋಜಕರ ಸಂಖ್ಯೆ ಹೆಚ್ಚಾಗಬೇಕು ಅಂತ ನಾನು ಹೇಳೋದು. ಅದನ್ನು ಕಲಾವಿದನೇ ಯಾಕೆ ಮಾಡಬಾರದು? ಮಾಡುವುದರಿಂದ ಕಲಾವಿದನಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಇಷ್ಟು ಜನ ಸ್ಪಂದಿಸಿದ್ರು, ನನಗೆ ಸಂಪರ್ಕಿಸಿದರು. ಮೊದಲು ಟೌನ್ ಹಾಲ್ನಲ್ಲಿ ಪ್ರತಿ ಶನಿವಾರ ಒಬ್ಬೊಬ್ಬರು ಕಲಾವಿದರು ಸಂಯೋಜನೆ ಮಾಡ್ತಾ ಇದ್ರು, ಬೇರೆ ಬೇರೆ ಕಲಾವಿದರು. ಕುಡ್ತಡ್ಕ ಬಾಬು ಇರಬಹುದು, ಕುಂಬಳೆ ಶ್ರೀಧರ್ ರಾಯರ್ ಇರಬಹುದು, ಕುಬಣೂರು ಶ್ರೀಧರ್ ರಾಯರ್ ಇರಬಹುದು, ಅನೇಕ ಮುಂಡಾಜೆ ಸದಾಶಿವ ಶೆಟ್ಟಿ ಇರಬಹುದು. ಹೀಗೆ ಈಗ ಕಾರ್ಯಕ್ರಮಗಳೇ ನಿಂತು ಹೋಗಿದೆ. ಈ ಸಂದರ್ಭದಲ್ಲಿ ಈಗ ನಿಮ್ಮಂತಹ ಬಹಳ ಮಂದಿ ಮೀಡಿಯಾದವರಿದ್ದೀರಿ, ನಿಮ್ಮನ್ನು ಬಳಸಿಕೊಂಡು
ಈ ಥರದ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿದರೆ ಆತಂಕ ದೂರ ಆಗ್ಬೋದು. ಕಲಾವಿದನ ಒಂದು ಮನೋಸ್ಥಿತಿ ಮತ್ತು ಒಟ್ಟು ಅದು ಗುಣಾತ್ಮಕವಾದ ಚಿಂತನೆಯಿಂದ ಸದೃಢವಾದೀತು ಅಂತ ನನಗನ್ನಿಸೋದು. ಎಸ್ ಅಶೋಕ್ ಭಟ್ರು. ಹೌದು. ಓಕೆ, ಎಸ್. ಇನ್ನು ಒಂದಷ್ಟು ಆನ್ಲೈನ್ ವಿಚಾರಗಳನ್ನ, ಆನ್ಲೈನ್ ಕಾರ್ಯಕ್ರಮಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತನಾಡಬೇಕು. ಅದಕ್ಕಿಂತ ಮೊದಲು ಕಾರ್ಯಕ್ರಮದಲ್ಲಿ ನಾವು ಸುಮಾರು ಗಮನಿಸಿದೆವು, ಒಂದು ವಿರಾಮ ತೆಗೆದುಕೊಳ್ಳುವ ಹೊತ್ತು, ಒಂದು ಸಣ್ಣ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಪುತ್ತೂರು, ಹಾಸನ ಹಾಗೂ ಸುಳ್ಯ. ಗಾಯತ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪುತ್ತೂರು, ಮಂಗಳಪದವು, ಪ್ರಧಾನ ಕಚೇರಿ, ಪಾಣೆಮಂಗಳೂರು. ಈಗ ಇನ್ನಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಆಕರ್ಷಕ ಬಡ್ಡಿ ದರದಲ್ಲಿ ಗ್ರಾಹಕ ಸ್ನೇಹಿ ವ್ಯವಹಾರ. ನಮ್ಮಲ್ಲಿದೆ ಸೇಫ್ ಲಾಕರ್ ವ್ಯವಸ್ಥೆ. ಅಧ್ಯಕ್ಷರು ಶ್ರೀ ಅಡ್ಗೆಯಿ ವಿಷ್ಣು ಭಟ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶರಾವತಿ ರವಿನಾರಾಯಣ್, ನಿರ್ದೇಶಕರು, ಸಲಹಾ ಸಮಿತಿಯ ಸಂಚಾಲಕರು. 9844193255. 1ನೇ ಮಹಡಿ, ಮುಳಿಯಾ ನೆಸ್ಟ್ ವಾಣಿಜ್ಯ ಸಂಕೀರ್ಣ, ಪುತ್ತೂರು, ದಕ್ಷಿಣ ಕನ್ನಡ. 574201 08251231305. ನಮಸ್ತೆ ವೀಕ್ಷಕರ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಹೋಗೋದಕ್ಕೆ ಮೊದಲು ನಾವು ಅಶೋಕ್ ಭಟ್ ಹತ್ರ ಅನೇಕ ವಿಚಾರಗಳನ್ನು ಮಾತನಾಡ್ತಾ ಇದ್ವಿ. ಎಲ್ಲ ಒಂದು ಕಡೆ ಮಾತನಾಡಿ ಅದು ಆನ್ಲೈನ್ ಕಾರ್ಯಕ್ರಮಗಳ ಹಂತಕ್ಕೆ ಬಂದು ನಿಂತಿತ್ತು. ಹೌದು ಅಶೋಕ್ ಭಟ್ರೆ, ಈ ಆನ್ಲೈನ್ ನ ಯಕ್ಷಗಾನ ತಾಳಮದ್ದಳೆ, ಸೊ ಇದು ಕಲೆಯ ದೃಷ್ಟಿಯಿಂದ ಪೂರಕವೋ ಮಾರಕವೋ ಅಂತ ಒಂದು ಪ್ರಶ್ನೆ. ಎರಡನೇದು, ಆನ್ಲೈನ್ ಬಂದ ನಂತರ ಒಂದು ಮಾತು ನಮಗೆ ಬಹಳ ಇದಾಗಿ ಕೇಳುವಂತದ್ದು, ಕಲಾವಿದರ ಕಲಾ ಪ್ರೌಢಿಮೆ ಹೆಚ್ಚಾಗಿದೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳ್ತದೆ. ಯಾಕಂದ್ರೆ ಜಾಗ್ರತೆ ಮಾಡಿ ಮಾತನಾಡ್ತಾರೆ ಕಲಾವಿದರು ಮಾತನಾಡುವಾಗ ಅನ್ನುವಂಥದ್ದು. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಆನ್ಲೈನ್ ಕಾರ್ಯಕ್ರಮ ನಾವು ಕೋವಿಡ್-19 ಅನ್ನು ತೆಕ್ಕೊಂಡ್ರೆ, ಈ ಆತಂಕದ ಸಂದರ್ಭ ತೆಕ್ಕೊಂಡ್ರೆ ಇದು ಪೂರಕ. ಓಕೆ, ಇದು ಪೂರಕ ಅನ್ನುವಂಥದ್ದು. ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ. ನಮಸ್ತೆ. ಹಾ, ನಮಸ್ತೆ, ಹೇಳಿ, ಮಾತನಾಡಿ ಸರ್. ಯಾರು? ಗಣೇಶ್ ಭಟ್ ಬಾಯರ್ ಅಂತ, ಬೆಂಗಳೂರಿಂದ. ನಮಸ್ಕಾರ ಗಣೇಶ್ ಅಣ್ಣ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮ. ನಂದೊಂದು ಪ್ರಶ್ನೆ. ಹೇಳಿ ಸರ್. ಈಗ ಎಲ್ಲಾ ಕಲಾವಿದರು ಅಂತ ಹೇಳಿ, ಎಸ್ಪೆಷಲಿ ಎಲ್ಲ ಯಕ್ಷಗಾನದ್ದು ಮಾತ್ರ ಕಲಾವಿದರು ಅಂತ ಹೇಳಿದ ತಕ್ಷಣ ಯಕ್ಷಗಾನ ಕಲಾವಿದರು ಅಂತ ಮಾತ್ರ ಪ್ರಶ್ನೆ ಬರ್ತಾ ಇದೆ ನಮ್ಮ ಯಾವುದೇ ಮೀಡಿಯಾಕ್ಕೆ ಹೋದ್ರೆ. ಸರಿ, ಕಲಾವಿದರು ಅಂತ ಕರೆಸಿಕೊಳ್ಳಬೇಕಾದ್ರೆ ಇರುವ ಒಂದು ಅರ್ಹತೆ, ಅದರ ಪರಿಧಿ, ಅದು ಏನು ಒಂದು. ಈಗ ಯಾಕೆಂತ ಒಂದು 3 ಸುತ್ತು ತೆಗೆಯುವವನು ಕೂಡ ನಾನು ಕಲಾವಿದ, ಅವನಿಗೊಂದು ಅಭಿಮಾನಿ ವರ್ಗಗಳಿದೆ, ಎಲ್ಲ ಇದೆ. ಯಕ್ಷಗಾನದಲ್ಲಿ ಮಾತ್ರ ಇರುವುದು ನಾನು ನೋಡಿದ ಮಟ್ಟಿಗೆ. ಇನ್ನೊಂದು, ಕಲಾವಿದರು ಬಡವರಾಗಿದ್ದಾರೆ, ಕಲಾವಿದನಿಗೆ ಬಡತನ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲಿ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ. ಆದ್ರೆ ಉತ್ತಮವಾಗಿರುವ ಕಲಾವಿದರಿಗೆ ಕೂಡ ಇದರಿಂದ ಅವರ ಒಂದು ಇದಕ್ಕೆ ಅವರ
ಭಾವನೆಗೆ ಪೆಟ್ಟಾದಾಗ ಆಗುದಿಲ್ವಾ? ಎಲ್ಲಾ ಕಲಾವಿದರು ಇನ್ನೊಬ್ಬರ ಹತ್ರ ಕೇಳಲಿಕ್ಕಾಗ್ಲಿ ಇದಕ್ಕಾಗ್ಲಿ ಯಾಚಿಸುವುದಕ್ಕೆ ಅಂತೇಳಿ ಯಾಚಿಸುವುದಕ್ಕೆ ಕಲಾವಿದ ನಿಜ ಅರ್ಥದ ಕಲಾವಿದ ಖಂಡಿತನಾಗಿಯೂ ಸಿದ್ಧ ಇರುವುದಿಲ್ಲ. ನಾನು ತಿಳಿದ ಮಟ್ಟಿಗೆ ನಾನೊಂದು 35-40 ವರ್ಷದ ಯಕ್ಷಗಾನ ಒಡನಾಟದಲ್ಲಿ ಹೌದು. ಈ ಸಣ್ಣ ಸಣ್ಣ ಕಲಾವಿದ ಅಂತ ಹೇಳಿಕೊಳ್ಳುವ ಕೈ ಚಾಚುವುದರಿಂದ ಈ ಕಲಾವಿದರ ಸಮಷ್ಟಿಗೆ ಒಂದು ಪೆಟ್ಟು ಬಿದ್ದಾಗ ಅವರ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಆಗುತ್ತಿಲ್ವಾ? ಆದ್ರಿಂದ ಎಲ್ಲಾ ಕಲಾವಿದರ ಮುಖವಾಗಿ ನೀವು ಹೇಳಬೇಕು ಇದು ಎಷ್ಟು ಸರಿ ಹೇಗೆ ನೋಡಿ. ಬಾಯಾರು ಗಣೇಶ್ ಭಟ್ರೆ, ಕಲಾವಿದರ ಆತ್ಮಾಭಿಮಾನ ಎನ್ನುವುದು ವೈಯಕ್ತಿಕ, ಅದು ಸಾಮೂಹಿಕ. ನಾನು ಹೇಳಲಿಕ್ಕಾಗುದಿಲ್ಲ. ನನ್ನ ಆತ್ಮಾಭಿಮಾನ ಬೇರೆ, ಇನ್ನೊಬ್ಬ ಕಲಾವಿದನ ಆತ್ಮಾಭಿಮಾನದ ಕಲ್ಪನೆ ಬೇರೆ. ಆಯ್ತಾ? ನಾನು ಹೇಳೋದು ಅಂದ್ರೆ ನಾನು ಈಗಾಗಲೇ ಸಂಪಾದಕರ ಪ್ರಶ್ನೆಗೆ ಉತ್ತರಿಸಿದೆ. ಸಾಮೂಹಿಕವಾಗಿ ಕಲಾವಿದರನ್ನು ಬಡವರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ನಾನು ಆಗ ಹೇಳಿದೆ. ತಾವು ಗಮನಿಸಿದ್ದೀರೋ ಅಂತ ಗೊತ್ತಿಲ್ಲ ಅಲ್ವಾ? ಅದರಲ್ಲಿ 3 ಗುಂಪನ್ನು ಹೇಳಿದೆ ನಾನು ಅಲ್ವಾ? ಮತ್ತು ಈಗ ವರ್ತಮಾನ ಕಾಲದಲ್ಲಿ ಕಲಾವಿದರ ಸ್ಥಿತಿ ಹೇಗುಂಟು ಅಂತ ಚೌಕಿಯ ಹಿಂದೆ ಗಮನಿಸಿ ಅಂತ ನಾನು ಹೇಳಿದೆ. ಇದು ನಾವು ಹೆಮ್ಮೆ ಪಡುವ ಸಂಗತಿ ಅಂತ ಎಲ್ಲರೂ ಸಹ. ಮತ್ತು ಆದ್ರೆ ಅದೊಂದು ಅಭ್ಯಾಸ ಆಗಿ ಹೋಗಿದೆ. ಗುಂಪಿನಲ್ಲಿ ಗೋವಿಂದ ಅಂತ ಇಂಥ ಒಂದು ಆತಂಕ ಬಂದ ಕೂಡಲೇ ಎಲ್ಲರೂ ಬೊಬ್ಬೆ ಹೊಡೆಯುವುದು. ಪರ್ಮನೆಂಟ್ ತಿಂಗಳು ಉತ್ಪತ್ತಿ ಇರುವಂತಹ ಈ ಸರ್ಕಾರಿ ಉದ್ಯೋಗಗಳು, ಬ್ಯಾಂಕ್ ಉದ್ಯೋಗಗಳು ಅಥವಾ ನೇರ ಅಡಿಕೆ ಕೃಷಿ ಇರುವಂತವರು ಈ ಆತಂಕದಲ್ಲಿ ಕೆಲಸದವರು ಸಿಗದೇ ಇರಬಹುದು, ಇತ್ಯಾದಿ ಇರಬಹುದು. ಇದಕ್ಕೆ ದೊಡ್ಡ ನಾವು ಅವರು ಇದು ಮಾಡಬೇಕು ಅಂತ ಇಲ್ಲ, ಅಂತ ಹೆದರಬೇಕು ಅಂತ ಇಲ್ಲ. ಆದ್ರೆ ನಿತ್ಯ ದುಡಿಯುವ ಇದ್ದಾನಲ್ಲ, ಕೂಲಿ ಕಾರ್ಮಿಕರು, ಅವರಿಗೆ ದೊಡ್ಡ ಹೊಡೆತ ಇದು. ಕಲಾವಿದರಿಗೆ ಅಲ್ಲದಿದ್ರು ಯಕ್ಷಗಾನ 6 ತಿಂಗಳಿನ ಉದ್ಯೋಗ ಅಲ್ವ, ಅರೆಕಾಲಿಕ. ಉಳಿದ 6 ತಿಂಗಳು ಅವರು ಬೇರೆ ಉದ್ಯೋಗವನ್ನು ಅವಲಂಬಿಸಲೇಬೇಕು ಅಲ್ವಾ? ಆ ಕಾರಣದಿಂದ ಈ ಸದ್ಯದ ವರ್ತಮಾನ ಸ್ಥಿತಿಯಲ್ಲಿ ಕಲಾವಿದರು ತುಂಬಾ ಒಂದು ಆತಂಕದಿಂದ ನಿರಾಶೆ ವ್ಯಕ್ತಪಡಿಸಬೇಕಾಗಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಇದು. ಮತ್ತೆ ಇನ್ನು ಉಳಿದವರು ಕೆಲವರು ಹೀಗೆ ಮಾತಾಡಿದ್ರು, ಕಲಾವಿದರಿಗೆ ಭಾರಿ ತೊಂದರೆ ಅಂತ. ಕಲಾವಿದರಿಗೆ ಮಾತ್ರ ಅಲ್ಲ, ಯಕ್ಷಗಾನ ಕಲಾವಿದರಿಗೆ ಮಾತ್ರ ತೊಂದರೆ ಅಲ್ಲಲ್ಲ, ಎಲ್ಲರಿಗೂ ಉಂಟು ಒಂದು ವಿಷಯ. ಇನ್ನೊಂದು, ನೀವು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ, ಕಲಾವಿದನ ಮಾನದಂಡ ಏನು ಅಂತ. ಒಂದು ಅದಕ್ಕೆ ಸ್ಪಷ್ಟ ಮಾನದಂಡ ಈಗ ಇಲ್ಲ. ಅವನ ಅನುಭವ, ಅವನ ವೇಷ ನಿರ್ವಹಣೆ, ಅವನ ಅರ್ಥ ನಿರ್ವಹಣೆ, ಆ ರೀತಿಯಿಂದ ಅವನಿಗೆ ಮಾನದಂಡವನ್ನು ಪ್ರೇಕ್ಷಕರೇ ನಿರ್ಣಯ ಮಾಡ್ತಾ ಹೋದದ್ದು ಅಲ್ವಾ? ಈಗ ಏನಾಗಿದೆ ಅಂದ್ರೆ ಈ ಮೀಡಿಯಾಗಳು ಸಾಕಷ್ಟು ಬಂದು ವ್ಯಕ್ತಿಯ ಅಭಿಮಾನ ಆಗಿದೆ. ಬಲಿಪ ಭಾಗವತ ಒಂದು ಮಾತು ಹೇಳಿದ್ದಾರೆ, ನಿಮಗೆ ಗೊತ್ತುಂಟಾ ಅಂತ ಗೊತ್ತಿಲ್ಲ. ಮೊದಲು ನಾವು ವೇಷಕ್ಕೆ ಪದ್ಯ ಹೇಳುತ್ತಿದ್ದದ್ದು, ವೇಷಕ್ಕೆ ಪ್ರವೇಶ ಕೊಡ್ತಿದ್ದದ್ದು, ಈಗ ವ್ಯಕ್ತಿಗೆ ಪದ್ಯ ಹೇಳುದು, ವ್ಯಕ್ತಿಗೆ ಪ್ರವೇಶ ಕೊಡೋದು ಹೇಳಿದ್ದಾರೆ ಅವರು. ಹಾಗಾದ ಕಾರಣ ಕಲೆಯ ಮೇಲಿನ ಅಭಿಮಾನಕ್ಕಿಂತ ಆ ಪಾತ್ರ ನಿರ್ವಹಿಸುವ ವ್ಯಕ್ತಿಯ ಮೇಲೆ ಅಭಿಮಾನ ಬಂದಿದೆ. ಉಜಿರೆ ಅಶೋಕ ಭಟ್ಟನ ಅಭಿಮಾನಿ ಬಳಗ ಬೇಡ ಅಂತ ಆಯ್ತಾ? ಇನ್ನೊಂದು ನಾನು ಹೇಳುದು, ಪ್ರೇಕ್ಷಕ ರಂಗಸ್ಥಳಕ್ಕೆ ಬರುವಾಗ ಚಪ್ಪಾಳೆ ಸಿಡ್ಲೇಬೇಕಾದ್ದಲ್ಲ ಅಂತ. ಇದು ಅಲ್ಲ, ಕಲಾವಿದ ರಂಗಸ್ಥಳಕ್ಕೆ ಬರುವಾಗಲೇ ಚಪ್ಪಾಳೆ ಸಿಡ್ಲೆ ಅಲ್ಲ. ಅವನ ಪಾತ್ರ ನಿರ್ವಹಣೆ ಮಾಡಿ ನಿರ್ಗಮಿಸುವಾಗ ಚಪ್ಪಾಳೆ ಬಂದ್ರೆ ಅವನ ನಿರ್ವಹಣೆ ಒಳ್ಳೇದು ಅಂತ ಅರ್ಥ. ಅನೇಕ ಸಲ ಆ ಪಾತ್ರಧಾರಿಯ ಹೆಸರು ಹೇಳುವಾಗಲೇ ಚಪ್ಪಾಳೆ. ಅವ ಮಂಗಳೂರಿನಿಂದ ಹೊರಟದಷ್ಟೇ ಅಥವಾ ಸುಳ್ಯದಿಂದ ಬರ್ತಾ ಇದ್ದಾನಷ್ಟೇ. ಅವ ವೇಷ ಕಟ್ಟಿ ಬರುವಾಗ ಈ ಚಪ್ಪಾಳೆ ಹೊಡೆದವ ಇರುವುದಿಲ್ಲ ಅಂತ ಪ್ರೇಕ್ಷಕರು, ಅವರ ಮನೆಗೆ ಹೋಗಿ ಆಗ್ತದೆ ಚರ್ಮುರಿದಿಂದು. ಹಾಗಾದ ಕಾರಣ ಕಲಾವಿದ ಅವನೇ ಆತ್ಮಾವಲೋಕನ ಮಾಡಬೇಕು. ನಾನು ಕಲಾವಿದ ಅಂತ ಹೇಳುವ ಇದರಲ್ಲಿ ನನ್ನ ಸಾಧನೆ ಮತ್ತು ನನ್ನ ನಿರ್ವಹಣೆ ಎಷ್ಟು ಅಂತ ಅವರವರೇ ಮಾಡಿಕೊಳ್ಬೇಕು ಅಲ್ವಾ? ಈಗ ಅದನ್ನು ವಿಭಾಗಿಸಲಿಕ್ಕೆ ಅಕಾಡೆಮಿಗಳಲ್ಲಿ ಈಗ ಅದರ ಸಿದ್ಧತೆಗಳು ನಡೀತಾ ಉಂಟಷ್ಟೇ ಹೊರತು ಸಾಧ್ಯವೂ ಇಲ್ಲ, ಅದು ಸಾಧುವೂ ಅಲ್ಲ. ಈಗಿನ ಕಲಾವಿದರಿಗೆ ನಿಮ್ಮ ಕಿವಿ ಮಾತೇನು? ಕಲಾವಿದ ಅಂತ ಕರೆದುಕೊಳ್ಳಬೇಕಾದ್ರೆ ಅಧ್ಯಯನ ಒಂದು ಕಿವಿ ಮಾತನ್ನು ಕೇಳುವ ಕಿವಿಗಳು ತುಂಬಾ ಕಡಿಮೆ ಇದೆ ಅಲ್ಲ. ಒಂದು ಹೇಳ್ತೇನೆ, ಹಾಗಂತ ಅನೇಕ ಕಲಾವಿದರು ಮಾತಾಡುವಾಗ ಅವರ ಪಾತ್ರದ ನಿರ್ವಹಣೆ ವಿಮರ್ಶೆಯನ್ನು ನಾನು ಕಟುವಾಗಿ ಹೇಳಿದಾಗ ಸ್ವೀಕರಿಸಿದವರು ಇದ್ದಾರೆ ಅಂತ.
ಎಲ್ಲರನ್ನು ನಾವು ಒಂದೇ ಲೆಕ್ಕ ತಿಳಿಲಿಕ್ಕೆ ಆಗುದಿಲ್ಲ ಅಂತ. ಆಗುದಿಲ್ಲ. ಕೆಲವೊಮ್ಮೆ ಯಾವುದಾದ್ರೂ ಮಾಧ್ಯಮದಲ್ಲಿ ಚರ್ಚೆಗಳು ಬಂದಾಗ ಮಾತಾಡಿದವರು ವೈಯಕ್ತಿಕವಾಗಿ ಸಿಗುವಾಗ ನಾನು ಅದರಲ್ಲಿ ಮಾತ್ರ ಹೇಳಿದ್ದು, ಆದ್ರೆ ಹಾಗಲ್ಲ ಅಂತ ಒಪ್ಪಿಕೊಡ್ತಾರೆ ಅಂತ. ಅಲ್ವಾ? ನಾನು ಕಲಾವಿದರಿಗೆ ಹೇಳೋದು, ನಾನು ಒಬ್ಬ ಕಲಾವಿದನಾಗಿ ಕಲಾವಿದನಿಗೆ ನಿರಂತರ ಅಧ್ಯಯನ, ಇದರಲ್ಲಿ ಕಲ್ತು ಮುಗಿಲಿಕ್ಕೆ ಅಂತ ಇಲ್ಲ ಬಾಯರವರೇ. ನಾವು ಓದಿದ್ದು ಬಹಳ ಕಡಿಮೆ, ತೀರಾ ಕಡಿಮೆ, 100ರಲ್ಲಿ 10 ಅಂತಲೂ ನಾನು ಹೇಳುವುದಿಲ್ಲ. ನಾವಿವತ್ತು ಮೆರೆಯುವುದು, ನಮ್ಮನ್ನು ಜನ ಪ್ರೀತಿಸುವುದು ಅಂದ್ರೆ ನಾವು ಶೇಡಿ ಸಾಮುಗರ ಹೆಗಲ ಮೇಲೆ ನಿಂತಿದ್ದೇವೆ, ನಮ್ಮ ಅಡಿಯಲ್ಲಿ ಅವರಿದ್ದಾರೆ ಅಂತ. ಅವರ ಹೆಗಲಿನಿಂದ ನಾವು ಕೆಳಗಿಳಿದ್ರೆ ನಾವು ತೀರಾ ಕುಬ್ಜರು. ಆಗಿ ಹೋದಂತಹ ಕಲಾವಿದರು ವಿಠಲ ಶಾಸ್ತ್ರಿಗಳಿರಬಹುದು, ಅಳಿಕೆ ರಾಮಯ್ಯಗಳಿರಬಹುದು, ಪುತ್ತೂರು ನಾರಾಯಣ ಹೆಗಡೆ ಇರಬಹುದು, ಎಂಪೆಕಟ್ಟೆ ರಾಮಯ್ಯ ಇರಬಹುದು, ಅಲ್ವಾ? ಇತ್ತೀಚೆಗೆ ನಿವೃತ್ತರಾದ ಸೂರಿಕುಮಾರಿ ಗೋವಿಂದ ಭಟ್ರು ಮೊನ್ನೆ ಮಾತಾಡುವಾಗ ಹೇಳಿದ್ರು, 70 ವರ್ಷ ತಿರುಗಾಟ ಆಗಿ ಈಗಲೂ ನಾನು ಓದ್ತಾ ಇದ್ದೇನೆ, ಯಾಕೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಓದಿ ಮುಗಿಯುವುದಿಲ್ಲ ಅಂತ. ಅದೇ, ಅವರೆಲ್ಲ ನಿರಂತರ ಅಧ್ಯಯನ ಮಾಡಿದ ಕಾರಣ ಆ ಸಂದು ಹೋದ ಕಲಾವಿದರು, ನಿವೃತ್ತರಾದ ಕಲಾವಿದರ ಕೊಡುಗೆಯ ಬೆಳ್ಗೊಡೆಯಲ್ಲಿ ನಾವಿವತ್ತಿದ್ದೇವೆ. ಆದರೆ ಇತ್ತೀಚೆಗೆ ನಾನು ಗಮನಿಸಿದಂತೆ ಯಾವುದೇ ಯಕ್ಷಗಾನದ ವಾತಾವರಣ ಇರುವಲ್ಲಿಗೆ ಹೋಗೋಣ, ಪ್ರತಿಯೊಬ್ಬರ ಕೈಯಲ್ಲಿಯೂ ವಾಟ್ಸಪ್ಪು, ಫೇಸ್ಬುಕ್ಕು ಇದೆ, ಅಲ್ವಾ? ಆದ್ದರಿಂದ ನಿಮ್ಮ ಕಿವಿ ಮಾತು ಈಗಿನ ಹೇಳ್ತೇನೆ, ಪ್ರತಿಯೊಬ್ಬರು ಅಧ್ಯಯನಶೀಲರಾಗಬೇಕು. ಈ ಆತಂಕದ ಸಂದರ್ಭದಲ್ಲಿ ನಾವು ಏನು ಮಾಡೋದಂತ ಕೈ ಚೆಲ್ಲುವುದಕ್ಕಿಂತ ನಾನು ಆಗ ಪ್ರಸ್ತಾಪದಲ್ಲಿ ಹೇಳಿದಾಗ, ಈಗ ಓದುವುದಕ್ಕೆ, ತಿಳಿಯುವುದಕ್ಕೆ ಒಳ್ಳೆಯ ಸಮಯ. ಅದಕ್ಕಾಗಿ ನಾವು ಎಲ್ಲರೂ ವಿನಿಯೋಗ ಮಾಡಿದರೆ ಒಳ್ಳೆಯದು ಅಂತ ನಾನು ವಿನಂತಿ ಮಾಡ್ತೇನೆ. ಎಸ್ ಗಣೇಶ್ ಭಟ್ರೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಗ ಒಂದು ಪ್ರಶ್ನೆಗೆ ನೀವು ಕೇಳಿದ್ರಿ, ಆನ್ಲೈನ್ ಪೂರಕ, ಈ ಆತಂಕದಲ್ಲಿ ಪೂರಕ ಕಲೆಯ ಮತ್ತು ಕಲಾವಿದನ ಬೆಳವಣಿಗೆಯಲ್ಲಿ ಒಂದು ನಮಗೆ ಸ್ಟೇಜಿನಲ್ಲಿ ಹೀಗೆ ಲೈವ್ ನೋಡಿದ ಹಾಗೆ ಆನ್ಲೈನ್ ಅಲ್ಲಿ ಆಗುದಿಲ್ಲ. ನಮಗೆ ಊಟದ ಹೊತ್ತಿಗೆ ಫಲಾರ ಮಾಡಿದಾಗ ಆಗುದು. ನಿಮ್ಮ ಹತ್ರ ಅಷ್ಟೇ ಹೇಳ್ತೇನೆ, ಪ್ರಯಾಣದಲ್ಲಿ ಒಳ್ಳೆ ಹೋಟ್ಲು ಸಿಗದಿದ್ದರೆ ನಾವು ಬ್ರೆಡ್ ತಿಂದು ನೀರು ಕುಡಿತೇವೆ, ಅದು ಹೊಟ್ಟೆ ಏನೋ ತುಂಬಿದಾಗ ಆಗ್ತದೆ, ಅದು ಆರೋಗ್ಯವರ್ಧಕ ಅಲ್ಲ ಅದು. ಇದರಿಂದ ಕಲೆಯು ಬೆಳೀತದೆ ಅಂತ ನಾನು ಹೇಳುವುದಿಲ್ಲ, ಆದರೆ ಕಲೆ ಶುದ್ಧ ಆಗಿದೆ. ನನ್ನ ಅನುಭವ ಹೇಳ್ತೇನೆ, ಉಳಿದವರು ನಾನು ಹೇಳುವುದಿಲ್ಲ. ತುಂಬಾ ಜನ ನನ್ನ ಹತ್ರ ಹೇಳಿದ್ರು, ಆನ್ಲೈನಿಗೆ ಬಂದ ಮೇಲೆ ನಿಮ್ಮ ಅರ್ಥದಲ್ಲಿ ಜಳ್ಳು ಕಡಿಮೆ ಆಗಿದೆ ಅಂತ. ನನ್ನ ಹತ್ರ ಹೇಳಿದ ವಿಷಯ ಇದು, ನಾನು ಯಾರ್ಯಾರ ಉದಾಹರಣೆ ಹೇಳುವುದಿಲ್ಲ. ನಾನೇ ನನ್ನ ಅರ್ಥವನ್ನು ಕೇಳುವಾಗ ನನಗೆ ಗೊತ್ತಾ, ತುಂಬ ಜನ ಹೇಳಿದರು, ಕಳೆದ ಈಗ 1 ವರ್ಷದಲ್ಲಿ ನಿಮ್ಮ ಚಾನಲ್ನಲ್ಲಿ ಬಹಳ ಭಾಗವಹಿಸಿದ್ದೇನೆ, ಯಾಕಂದರೆ ಹೇಳಬೇಕಾದ ವಿಷಯವನ್ನು ನಿನ್ನೆ ನೀವು ಹೇಳ್ತೀರಿ. ಕೆ ಗೋವಿಂದ ಭಟ್ರು ಯಾವಾಗಲೂ ಒಂದು ಸುರಿಕುಮೇರು ಗೋವಿಂದ ಮಾವ ಒಂದು ಮಾತಾಡುತ್ತಿದ್ರು, ನಾವು ಹೇಳಬೇಕಾದದ್ದಕ್ಕಿಂತ ಹೆಚ್ಚು ಅಥವಾ ಹೇಳಬಾರದ್ದನ್ನು ಹೇಳ್ತೇವೆ ಅಂತ. ಹಾಗೆ ಪ್ರದರ್ಶನದ ಅವಧಿ ಉದ್ದಾಗುವುದು, ಆ ಕತೆಗೆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿದರೆ ಯಾವ ಪ್ರಸಂಗವೂ ದೀರ್ಘ ಆಗುವುದಿಲ್ಲ. 3 ಗಂಟೆ ಹೊತ್ತಿನಲ್ಲಿ ಯಾವುದೇ ಪ್ರಸಂಗವನ್ನು ಮುಗಿಸಬಹುದು ಹೇಳಿದವರು, ಅದಕ್ಕಿಂತ ಹೆಚ್ಚಿಲ್ಲ ಅಂತ. ಆನ್ಲೈನ್ ಚಾನಲ್ಗೆ ಬಂದ ಮೇಲೆ ಈ ದಿಕ್ಕಿನಲ್ಲಿ ಎಲ್ಲ ಕಲಾವಿದರು ಕಾಳನ್ನು, ಮಾತಿನ ಮಣಿಗಳನ್ನು ಪೂರ್ಣಿಸಿಕೊಡ್ತಾ ಇದ್ದಾರೆ. ತಾಳಮದ್ದಳೆ ಬಂದಷ್ಟು ಆಟಗಳು ಬಂದಿದೆ ಅಂತ ನಾನು ಹೇಳೋದಿಲ್ಲ ಆನ್ಲೈನ್ನಲ್ಲಿ, ಯಾಕಂದರೆ ಅದರ ಖರ್ಚು ವೆಚ್ಚ ಜಾಸ್ತಿ ಉಂಟು. ಆದರೆ ಬಂದಲ್ಲಿ ಕೂಡ ಒಳ್ಳೆ ಎಸೆನ್ಸ್, ಇದು ಒಳ್ಳೆಯದು ಬಂದಿದೆ. ಸ್ವಲ್ಪ ತಾಳಗಳಿಗೆ, ನಾಟ್ಯಗಳಿಗೆ, ಅವರ ನಡೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು. ಪ್ರಸಂಗ ಹೋಗುವ ಕ್ರಮಗಳು, ಪ್ರಸಂಗ ಹೋಗುವ ಕ್ರಮಗಳಲ್ಲಿ ತುಂಬ ವ್ಯತ್ಯಾಸ ಉಂಟು. ಈಗ ಸ್ವಲ್ಪ ಆಕರ್ಷಣೆಗೆ ಬಂದಿದೆ, ಆ ಬಗ್ಗೆ ನಾನು ಮಾತಾಡೋದಿಲ್ಲ, ತುಂಬ ಚರ್ಚೆಗೆ ವಿಷಯ ಅದು. ಹೌದೌದು, ಅದರಲ್ಲಿ ನನ್ನ ವಿಮರ್ಶೆಯೂ ಉಂಟು, ತುಂಬ ಸಂಗತಿ. ಅದು ಇನ್ನೊಂದ್ಸಲ ವಿಸ್ತಾರವಾಗಿ ಅದನ್ನು ಮಾತಾಡೋಣ, ಈ ಸಮಯದಲ್ಲಿ ಬೇಡ. ಪಾತ್ರ ನಿರ್ವಹಣೆ, ಪ್ರಸಂಗ ಹೋಗುವ ನಡೆಗಳು, ಅದರಲ್ಲಿ ಅಗರಿ ಮಟ್ಟು ಉಂಟು, ಬಲಿಪ ಮಟ್ಟು ಉಂಟು, ಬೇರೆ ಬೇರೆ ಉಂಟು, ಮಂಡ್ಯಚರ ಶೈಲಿ ಉಂಟು, ಅದು ಬೇಡ, ನಾವು ಟಚ್ ಮಾಡೋದು ಬೇಡ. ಆದರೆ ಕಲಾವಿದರು ಜಾಗೃತರಾಗಿದ್ದಾರೆ. ಅದೇ ರೀತಿ ಇದರಿಂದ ಈ ಸಣ್ಣ ಒಂದು ಫೀಟ್ ಸುತ್ತಳತೆಯಲ್ಲಿ ಅಥವಾ ಮೊಬೈಲ್ ಆದರೆ 4-2 ಇಂಚಿನ ಅಂಗೈ ಅಗಲಕ್ಕೆ ಕಲೆ ಬಂದಾಗ ನಮಗೆ ಸ್ಪಷ್ಟೀಕರಣ ಕಡಿಮೆ ಉಂಟು, ಅದರಲ್ಲಿ ನೋಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ಕಡಿಮೆ ಉಂಟು. ಇದನ್ನು ಆತಂಕ ಅಂತ ಹೇಳೋದಿಲ್ಲ, ಅನಿವಾರ್ಯ ಅಂತ ನಾನು ಹೇಳ್ತೇನೆ. ಎಸ್, ಖಂಡಿತ. ಅಶೋಕ್ ಭಟ್ರೆ, ಇದರ ಒಟ್ಟಿಗೆ ಇನ್ನೊಂದು ನನಗೆ ಅನಿಸುವಂಥ ಪ್ರಶ್ನೆ ಏನು ಅಂತ ಕೇಳಿದರೆ, ಈ ಆನ್ಲೈನ್ನಲ್ಲಿ ತಾಳಮದ್ದಳೆ ಅಥವಾ ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಪ್ರಸಂಗಗಳನ್ನು ತೆಕ್ಕೊಂಡ್ರೆ ನಾವು ಅದರಲ್ಲಿ ಒಂದು ರೀತಿಯಲ್ಲಿ ಎಲ್ಲ ರಸಗಳನ್ನು ಬರೆಸಿಕೊಂಡು
ಒಂದು 2:30 3 ಆ ಹೊತ್ತಿನ ಒಳಗೆ ಕೊಡ್ಲಿಕ್ಕೆ ನೋಡ್ತೇವೆ. ಹೌದು, ಎಲ್ಲ ಒಂದು ನಾವು ನೋಡುವಾಗ ಅನಿಸುವಂತಹದ್ದು ಈಗ ಹೆಚ್ಚು ಅಂತ ಹೇಳಿದ್ರೆ ಒಂದು 2-3 ಕಲಾವಿದರು ತಪ್ಪಿದ್ರೆ 4 ಕಲಾವಿದರಿಗೂ ಭಾಗವಹಿಸಲಿಕ್ಕೆ ಅವಕಾಶಗಳು ಮುಮ್ಮೇಳದಲ್ಲಿ ಸಿಗ್ತದೆ. ಅದೇ ನಿಮಗೆ ವೇದಿಕೆಗಳಲ್ಲಿ ಆಗುವ ತಾಳಮದ್ದಳೆಗಳಿದ್ರೆ ಒಂದು 6-7 ಕಲಾವಿದರಿಗೂ ಭಾಗವಹಿಸಲಿಕ್ಕೆ ಅವಕಾಶಗಳು ಸಿಕ್ಕಿದ ದಿನಗಳಿದ್ದವು. ಆದ್ರೆ ಇದು ಎಲ್ಲ ಒಂದು ಕಡೆ ಒಂದು ಪ್ರಸಂಗದ ಕೆಲವಷ್ಟು ಪಾತ್ರಗಳನ್ನ ಆನ್ಲೈನ್ ನುಂಗಿದ ಅಂತ ಒಂದು ಪ್ರಶ್ನೆ. ಇದು ಆನ್ಲೈನ್ ಮಾತ್ರ ನುಂಗಿದ್ದಲ್ಲ. ಇತ್ತೀಚೆಗಿನ ಕೆಲವು ವರ್ಷಗಳಲ್ಲೇ ನಾವು ಒಂದು ಆರ್ಥಿಕ ಸಮಸ್ಯೆಯಿಂದ ಸಣ್ಣ ಪಾತ್ರಗಳನ್ನು ಬಿಟ್ಟಿದ್ದೇವೆ. ವೀರಮಣಿ ಕಾಳಗದ ರಾಮ ಇಲ್ಲ, 2 ಪದ್ಯ ಇರುವುದು. ಪರೀಕ್ಷಿಸುತ್ತ ರುಕ್ಮಾಂಗದ ಹನುಮಂತ ವೀರಮಣಿ ಆಸ್ಥಾನಕ್ಕೆ ಬಂದ ಕೂಡಲೇ ಇರುವ ರುಕ್ಮಾಂಗದ ಬಿಟ್ಟಿದ್ದೇವೆ. ಬಿಟ್ಟು ನಾವು ಸಾಹಿತ್ಯವನ್ನು ಪರೀಕ್ಷಿಸುತ್ತ ವೀರಮಣಿ ಅಂತ ಮಾಡಿದ್ದೇವೆ. ಇಂಥ ತುಂಬಾಗಿದೆ. ಒಂದು ಆರ್ಥಿಕ ಸಮಸ್ಯೆ. ಇನ್ನೊಂದು ಸಣ್ಣ ಅರ್ಥವನ್ನು ಹೇಳಲಿಕ್ಕೆ ನನಗೂ ಖುಷಿ ಆಗೋದಿಲ್ಲ. ಸಂಧಾನ ಬಂದ ಕೂಡಲೇ ನಾನು ಕೌರವನ ನಿರೀಕ್ಷೆ ಮಾಡೋದು, ತಪ್ಪಿದ್ರೆ ಕೃಷ್ಣ. ವಿದುರ ಅಂತ ಹೇಳಿದ ಕೂಡಲೇ ನಾನು ಹೇಳಿದು ನನಗೆ ವಿದುರನೋ. ಆವಾಗ ಆಟೋಮೆಟಿಕ್ ಆಗಿ ಉದಾಹರಣೆಗೆ ತಾಮ್ರಧ್ವಜ ಕಾಳಗದಲ್ಲಿ ಮಯೂರಧ್ವಜನ ಹೆಂಡತಿ, ಕೊನೆಗೆ ಒಂದು ತಾಮ್ರಧ್ವಜ ಮತ್ತು ಅವಳು ಹೆಂಡತಿ ಒಂದು ಕರಕಸವನ್ನು ಹಿಡಿಯುವ ಸನ್ನಿವೇಶ ಉಂಟು, ತಲೆಯನ್ನು ಸೀಳುವುದು. ನಾವು ಆ ಪಾತ್ರಗಳನ್ನು ಬಿಡುತ್ತೇವೆ. ತಾಮ್ರಧ್ವಜ ಮಾಡಿದ ಅಶೋಕ ಭಟ್ಟ ಬೇಗ ಹೊರಡುತ್ತಾನೆ, ಅವನಿಗೆ ಇನ್ನೊಂದು ತಾಳಮದ್ದಲೆ ಒಪ್ಪಿದ್ದಾನೆ ಈ ಅಶೋಕ ಭಟ್ಟ. ಮತ್ತಿನ ಆ ಕೆರಿಯ ಇದು ತಾಮ್ರಧ್ವಜ ಇಲ್ಲದಿದ್ದರೆ ತೊಂದರೆ ಇಲ್ಲಲ್ವ ಭಾಗವತ್ರೆ? ತೊಂದರೆ ಇಲ್ಲ, ಭಾಗವತ್ರಿಗೂ ಬೇರೆ ಇರ್ತದೆ. ನಾನು ಯಾರನ್ನು ಟೀಕಿಸುವುದಲ್ಲ, ನಾನು ನನ್ನ ಉದಾಹರಣೆಯನ್ನು ಹೇಳೋದು ನಿಮ್ಮ ಹತ್ರ. ಖಂಡಿತ. ಆ ಕಾರಣದಿಂದ ಏನಾಗಿದೆ ಅಂದರೆ ಅನೇಕ ಪಾತ್ರಗಳು, ಅಗತ್ಯದ ಪಾತ್ರಗಳು, ಸಣ್ಣ ಪುಟ್ಟ ಪಾತ್ರಗಳು ಡಿಲೀಟ್ ಆಗಿದೆ. ಇದು ಅದುವೇ ಈಗ ಆನ್ಲೈನಲ್ಲಿ ಮುಂದುವರೆದಿದೆ. ಆರ್ಥಿಕ ಸಮಸ್ಯೆ ಉಂಟು, ಅವಾಗ ಮಿನಿಮಮ್ ಎಷ್ಟು ಬೇಕು? ಅಂಗದ ಸಂಧಾನ, ಅಂಗದ ಮತ್ತು ಪ್ರಾಸ್ತ. ಸೂರ್ಯನ ಪೀಠಿಗೆ ರಾಮನು ಬೇಡ. ರಾಮ ಹೇಳೋದಿದ್ರು ಲೋಕಲ್ ಯಾರಾದ್ರೂ ಅವರಿಗೆ ಸಂಭಾವನೆ ಕೊಡಬೇಕಾಗಿಲ್ಲ. ನಾವು ಅವರನ್ನು ಕರೆಯುವುದು ಅವರಿಗೆ ಚಾನಲ್ಗೆ ಬರಲಿಕ್ಕೆ ಅಂತ. ನಾನು ಫ್ರಾಂಕ್ ಮಾತಾಡೋದು, ಸುಮ್ಮನೆ ನೇರ ನಿಮ್ಮ ಹತ್ರ ಹೇಳೋದಿದ್ದು. ಖಂಡಿತ ಹೌದು, ವಾಸ್ತವ. ಇನ್ನೊಂದು ನಾನು ಹೇಳ್ತೇನೆ, ಈಗ ನಾನೊಂದು ಸಪ್ತಾಹ ಮಾಡ್ತೇನೆ ಆನ್ಲೈನ್ನಲ್ಲಿ. ಉಳಿದ ಸಂದರ್ಭಗಳಲ್ಲಿ ನಾನು ಹಾಗೆ ಮಾಡಲಿಲ್ಲ. ಒಂದು 2-3-4 ದಿವಸ ನಾನೇ ಭಾಗವಹಿಸ್ತೇನೆ. ಯಾಕೆಂದ್ರೆ ಒಂದು ಕವರ್ ಉಳಿತದೆ. ಈ ಸಂದರ್ಭದಲ್ಲಿ ಕಲೆಕ್ಷನ್ ಆಗೋದಿಲ್ಲ. ಆದರೆ ಕಲೆಯ ಮೇಲಿರುವ ಅಭಿಮಾನ, ಪ್ರೀತಿ ಕಳೆದ 30 ವರ್ಷದಿಂದ ಸಂಘಟನೆ ಮಾಡ್ತಾ ಬಂದಿದ್ದೇನೆ. ಒಂದು ಜಾಗೃತಿ ಇರಲಿ, ಎಲ್ಲರೂ ಮೌನಕ್ಕೆ ಹೋಗೋದು ಬೇಡ, ಒಂದು ಪ್ರೇರಣೆಗೆ ನಾವು ಮಾಡೋದು. ನಿಮ್ಮ ಹತ್ರ ಕೈ ಮುಗಿಯುವುದು, ಶಾಮಣ್ಣ ಸುಧಾರಿಸಬೇಕು ಅಂತ. ಕಲಾವಿದರ ಹತ್ರ ನಾವು ಬಂದ ಕಲಾವಿದರ ಹತ್ರ ಸುಧಾರಿಸಬೇಕು ಅಂತ ಹೇಳೋದು. ನಾನೇ ಅರ್ಥ ಹೇಳಿದ್ರೆ ಒಂದು ಕವರ್ ಉಳಿತದಲ್ಲ. ಈ ದೃಷ್ಟಿಕೋನದಿಂದ ಆನ್ಲೈನ್ ಅಲ್ಲದೆ ನಾನು ತಾಳಮದ್ದಲೆ ಮಾಡಿದಾಗ ಒಟ್ಟು ನನ್ನ ಸಪ್ತಾಹದಲ್ಲಿ ನಾನು ಒಂದು ಅರ್ಥ ಹೇಳಿರಬಹುದು. ಮತ್ತೆ ನಾನು ಉಳಿದ ಕಲಾವಿದರನ್ನು ನನಗೆ ಸಾಧ್ಯ ಇದ್ದಷ್ಟು ಅವಕಾಶ ಕೊಟ್ಟಿದ್ದೇನೆ, ಬಳಸಿದ್ದೇನೆ ಅಂತ ನಾನು ನೆಮ್ಮದಿಯಿಂದ ಹೇಳ್ತೇನೆ. ಎಸ್ ಅಶೋಕ್ ಭಟ್ರೆ, ಇನ್ನೊಂದು ಪ್ರಮುಖವಾದ ವಿಚಾರ, ಯಕ್ಷಗಾನ ಕಲೆಯನ್ನ ಹೊಂದಿಕೊಂಡು ಬದುಕು ಸಾಗಿಸುವಂತ ಕಲಾವಿದರನ್ನ ನೋಡೋದರ ಜೊತೆಗೆ ತಾಳಮದ್ದಳೆಯಾಗಿ ಅಲ್ಲಿ ಹವ್ಯಾಸಿಯಾಗಿ ತುಂಬಾ ಕಲಾವಿದರು ಭಾಗವಹಿಸ್ತಾರೆ. ಹೌದು, ಸ್ವಲ್ಪ ತಾಳಮದ್ದಲೆ ವೃತ್ತಿಪರತೆ ಅನ್ನುವಂಥದ್ದು ನಾವು ಕೆಲವು ಕಡೆಯಲ್ಲಿ ಕಾಣುತ್ತೇವೆ. ವೃತ್ತಿಪರ ತಾಳಮದ್ದಲೆ ಕಲಾವಿದ ಎಷ್ಟೋ ವರ್ಷದಿಂದ ತಾಳಮದ್ದಲೆ ಬಿಟ್ಟು ಬೇರೆ ಬದುಕಿಲ್ಲ ಅಂತ ಹೇಳುವಂತ ವ್ಯವಸ್ಥೆಯನ್ನು ನೋಡ್ತೇವೆ. ಈ ಎಲ್ಲ ವ್ಯವಸ್ಥೆಗಳನ್ನ ನೋಡುತ್ತಾ ಹೋದಾಗ ಒಂದು ರೀತಿಯಲ್ಲಿ ಅಶೋಕ ಭಟ್ರು ಸುದೀರ್ಘ ತಾಳಮದ್ದಳೆಯ ಜೀವನ, ಯಕ್ಷಗಾನದ ಜೀವನ, ಸೊ ಇದನ್ನೆಲ್ಲ ನಡೆಸಿಕೊಂಡು ಇವತ್ತು ನೀವೊಂದು ಒಬ್ಬ ಒಳ್ಳೆಯ ಉತ್ತಮ ಕಲಾವಿದನಾಗಿ ಪ್ರಚುರಪಡಿಸ್ತಾ ಇದ್ದೀರಿ. ಕಲಾ ಪ್ರಾಕಾರವನ್ನ ಜನರಿಗೆ ಉಣಬಡಿಸ್ತಾ ಇದ್ದೀರಿ. ಈ ಎಲ್ಲ ವಿಷಯಗಳನ್ನ ನಾವು ಮಾತನಾಡ್ತಾ ಸ್ವಲ್ಪ ಅಶೋಕ ಭಟ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳದಿದ್ರೆ ಎಲ್ಲ ಒಂದು ಕಡೆ ಈ ಕಾರ್ಯಕ್ರಮ ಕಂಪ್ಲೀಟ್ ಅಂತ ಆಗ್ಲಿಕ್ಕಿಲ್ಲ ಅಂತ ನಾನು ಅಂದುಕೊಂಡು ಸ್ವಲ್ಪ ಅಶೋಕ ಭಟ್ರ ಕಲಾ ಜೀವನಕ್ಕೆ ಬಂದ ಆಸಕ್ತಿಯ ಬಗ್ಗೆ, ತಮ್ಮ ಕಲೆಗೆ ತಾವು ಒಬ್ಬ ಕಲಾವಿದನಾಗಬೇಕಾದ್ರೆ ತಮಗೊಬ್ಬರು ಪ್ರೇರಣೆ, ಒಂದು ಆದರ್ಶ, ಒಂದು ಸ್ವಲ್ಪ ಹೇಳಬಹುದಾ ಅಂತ. ಈಗಾಗಲೇ ಅದು ಯಕ್ಷದೀಪ ಮತ್ತು ಕಣಿಪುರ ಪತ್ರಿಕೆಯಲ್ಲಿ ದೀರ್ಘ ಸಂದರ್ಶನ ಬಂದಿದೆ ನನ್ನ ಬಗೆಗೆ. ಒಂದು ನನ್ನ ಬಗೆಗೆ ಹೇಳಲಿಕ್ಕೆ ನಾನೇ ಆಸಕ್ತ ಅಲ್ಲ, ಖಂಡಿತ ಅದು ಸ್ಪಷ್ಟ. ಎಷ್ಟೋ ಕಡೆಯಲ್ಲಿ ನಾನು ಕಾರ್ಯಕ್ರಮಕ್ಕೆ ಹೋಗುವಾಗ ನಿಮ್ಮ ಬಯೋಡೇಟಾ ಕೊಡಿ ಅಂತ ಹೇಳಿದ್ದಾರೆ, ಸನ್ಮಾನ ಪತ್ರಕ್ಕೋ ಬೇರೆಯವರು. ನಾನು ಅಷ್ಟೊತ್ತಿಗೆ ನಾನು ಹೇಳಿದ್ದೇನೆ, ಬಯೋಡೇಟಾವನ್ನು ನಾನು ಕೊಡೋದಿಲ್ಲ, ನಿಮಗೆ ನನ್ನ ಬಗ್ಗೆ ಎಷ್ಟು ಗೊತ್ತುಂಟು ಅಷ್ಟು ಹೇಳಿ. ಇದು ಬಹುಶಃ ಪ್ರಭಾಕರ ಜೋಶಿ ಅವರದ್ದು ಅದೇ ಅದು ಅವರ ಇಲ್ಲ, ಹೌದೌದು. ಅವರು ರಾಜ್ಯ ಪ್ರಶಸ್ತಿ ಅವರಿಗೆ ಇನ್ನವರೆಗೆ ಬರಲಿಲ್ಲ. ಅದು ದೊಡ್ಡ
ಕೊರತೆ ಅಂತ ನಾನು ತಿಳ್ಕೊಂಡಿದ್ದೇನೆ, ಜೋಶಿ ಅವರಿಗೆ ಬಾರದೇ ಇದ್ದದ್ದು. ಯಾಕಂದ್ರೆ ಅದಕ್ಕೆ ಸಿಸ್ಟಮ್ ಉಂಟು, ಫೈಲ್ ಬಿಲ್ಡಪ್ ಮಾಡುವಂಥದ್ದು ಸರ್ಕಾರದ ಸಿಸ್ಟಮ್. ಅವರು ಹೇಳೋದು ನಾನು ಅದನ್ನು ಬಿಲ್ಡಪ್ ಮಾಡಿ ನನಗೆ ಪ್ರಶಸ್ತಿ ಬೇಡ, ಯೋಗ್ಯತೆ ಇದ್ದರೆ ಕೊಡಿ. ಕೀರ್ತಿಶೇಷರಾದಂಥ VS ಆಚಾರ್ಯರು ಕೇಳಿದಾಗಲೂ ಹೇಳಿದ್ರಂತೆ, ಅವರು ಅಪ್ಲಿಕೇಶನ್ ಹಾಕೋದಿಲ್ಲ, ಬಯೋಡೇಟಾ ಕೊಡೋದಿಲ್ಲ, ಫೈಲ್ ಕೊಡೋದಿಲ್ಲ, ಯೋಗ್ಯತೆ ಇದ್ದರೆ ಕೊಡಿ ಅಂತ. ಆದರೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅದು ಇಲ್ಲ ಅಷ್ಟೇ. ಮುಂದೆ ನೋಡೋಣ. ನಾನು ಹೈಸ್ಕೂಲ್ನಲ್ಲಿರುವಾಗ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನನ್ನ ಕ್ಲಾಸ್ಮೇಟು ಹೈಸ್ಕೂಲ್ನಲ್ಲಿ. ನಾವು ಡಿಬೇಟಿನಲ್ಲಿ ಚರ್ಚೆ ಮಾಡುವಾಗ ಅವರು ಒಂದು ವಿಷಯವನ್ನು ಆಗ್ತದೆ ಅಂತ ಮಾಡಿದರೆ ನೆಕ್ಸ್ಟ್ ನಾನು ಆಗುದಿಲ್ಲ ಅಂತ ಮಾಡೋದು, ಮಾಮೂಲಿ ಅದು. ಹೌದದು, ಶಿಕ್ಷಣ ಪದ್ಧತಿ ಹೀಗೆ ಬೇಕೋ, ಮೆಕ್ಕಾಲೆ ಪದ್ಧತಿ ನಾನು ಬೇಕು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಬೇಡ ಅಂತ ಮಾತಾಡೋದು. ಕಂಟಿನ್ಯೂ ಆಗಿದೆ. ಈ ಡಿಬೇಟುಗಳು ಬಹುಶಃ ಅವರಿಗೂ ಪ್ರೇರಣೆ ಅಂತ ತಿಳ್ಕೊ. ಅವರಿಗೆ ವಾಂಶಿಕ ಹಿನ್ನೆಲೆ ಇದೆ ಅವರ ತಂದೆಯವರಿಂದ, ನನಗೆ ಅಂತಹ ವಾಂಶಿಕ ಹಿನ್ನೆಲೆ ಇಲ್ಲ. ಆಸಕ್ತಿ ಬೆಳೆಯಿತು ನನಗೆ. ಶಾಲೆಯ ಆ ಕಾಲದಲ್ಲಿ ಅಡ್ಡಂಡಕ ಜನತಾ ಹೈಸ್ಕೂಲು ಎಲಿಮೆಂಟರಿ ಶಾಲೆಯಲ್ಲಿದ್ದ ಅಧ್ಯಾಪಕರುಗಳ ದಂಡು, ಬರೇ ಕೇಶವ ಮಾಸ್ಟ್ರು, TK ಮಾಸ್ಟರ್ ಇರ್ಬೋದು, ಬಳಂತಿ ಮುಗರ್ ಮಾಸ್ಟರ್, ದೊಡ್ಡ ಪಟ್ಟಿ ಅದು, ಸಾರ್ಕ GK ಮಾಸ್ಟರ್, ಹೀಗೆ ದೊಡ್ಡ ಪಟ್ಟಿ ಇತ್ತು. ನನ್ನ ತಾಯಿಯ ಅಜ್ಜ, ತಾಯಿಯ ಕಡೆಯಿಂದ ಹರಿದಾಸ ಸುಬ್ರಾಯ ಭಟ್ರು ಅಂತ ವಾಟೆ, ಅವರು ಮನೆ ಮನೆ ಹೋಗಿ ಹರಿಕತೆ ಮಾಡುತ್ತಿದ್ದವರು. ನನ್ನ ಅಮ್ಮ ಯಾವಾಗಲೂ ಹೇಳ್ತಾರೆ, ಆ ಅಜ್ಜನದ್ದು ನಿನಗೆ ಅನುವಂಶೀಯವಾಗಿ ಬಂದದ್ದಿರ್ಬೋದು ಅಂತ ತಾಯಿ ಕಡೆಯಿಂದ. ನನ್ನ ತಾಯಿಯ ಸೋದರ ಮಾವ ವಯೋವೃದ್ಧರು, ಜ್ಞಾನವೃದ್ಧರು, ಅಧ್ಯಾಪಕ, ಸಾಹಿತಿ, ಪ್ರಗತಿಪರ ಕೃಷಿಕ ವೀಮಾ ಭಟ್ ಅಡ್ಯನಡ್ಕ. ಅಂತಹವರ ಒಂದು ವಾಂಶಿಕವಾದ ಗುಣ ನನಗೆ ಬಂದಿರಬಹುದು ಅಂತ ನನಗೆ ಅನ್ನಿಸುದು, ಪ್ರೇರಣೆ. ಆಶುಕವಿಗಳವರೆಲ್ಲ ಒಂದು. ಇನ್ನೊಂದು, ಈ ಪರಿಸರದಲ್ಲಿ ಯಕ್ಷಗಾನ ಇಂತಹ ಕಲೆ ಯಾಕೆ ಬರ್ತದೆ ಅಂತ ಹೇಳಲಿಕ್ಕಿಲ್ಲ, ಕರಾವಳಿಯ ಕಲೆ ಇದು, ಈ ಮಣ್ಣಿನ ಕಲೆ. ಪ್ರಧಾನವಾಗಿ ನಾನು ಪ್ರೇರಣೆ ಪಡೆದದ್ದು ನನಗೆ ಪ್ರಾತಸ್ಮರಣೀಯರು, ಪೂಜ್ಯರು ಆದಂತಹ ಶೇಣಿಯವರು. ಕಾಲೇಜು ಜೀವನದಲ್ಲಿ ಅವರ ತಾಳಮದ್ಲೆ ಮಾಡಿಸಿದ್ದೆವು ABVPಯ ಸಂಗ್ರಹಕ್ಕೆ. ಅವರ ಪೆರ್ಲದವರ ಜೊತೆ ಜೋಶಿ ಇಂತಹ ಕಲಾವಿದರ, ಸುಂದರರಾಯರು, ಮೂಡವ ಎಲ್ಲ ಈ ಹಿರಿಯ ಸಾಮುಗರು ಈ ಜೊತೆ ಮಾಡುತ್ತಿದ್ದ ಚರ್ಚೆಯಿಂದ ನನಗೆ ಆಸಕ್ತಿ ಬಂತು. ಇದು ಒಳ್ಳೆದುಂಟು ಅಂತ. ಉಜಿರೆಯ ಕಾಲೇಜಿಗೆ ಸೇರಿದಾಗ ಅಲ್ಲಿ ಸ್ಥಳೀಯ ಸಂಘಟನೆಯಲ್ಲಿ ವಾರದ ಕೂಟಗಳಿಗೆ ಹೋಗ್ತಿದ್ದೆ. ನಾನು ಒಂದು 10 ವರ್ಷ ಚರ್ಚೆ ಮಾಡ್ತಿದ್ದದ್ದು ಹೋಗಿ. ಸೀತೆ ಮಾಡಿ ರಾಮನಲ್ಲಿಯೂ ಚರ್ಚೆ ಮಾಡಿರ್ಬೋದು, ಸುಧನ್ನು ಮಾಡಿ ಪ್ರಭಾವತಿಯಲ್ಲೂ ಚರ್ಚೆ ಮಾಡಿ, ನನಗೆ ಒಂದೇ ಗೊತ್ತಿದ್ದದ್ದು ಚರ್ಚೆ ಮಾಡಬೇಕು ಅಂತ. ಬೆಳೀತಾ ಬಂತು, ವಯಸ್ಸು ಬೆಳೆದ ಹಾಗೆ, ಓದುವಿಕೆ ಬೆಳೆದ ಹಾಗೆ, ಮನಸ್ಸು ಬೆಳೆದ ಹಾಗೆ, ಪರಿಸರದಲ್ಲಿ ನಮ್ಮ ವ್ಯವಹಾರ ಬೆಳೆದ ಹಾಗೆ, ನಮ್ಮ ಜೀವನ ಪದ್ಧತಿ, ನಮ್ಮ ಮಾತು ಎಲ್ಲವೂ ಚಟುವಟಿಕೆ ಬೆಳೀತದಲ್ಲ. ಆವಾಗಲೇ ಸಂಘಟಕನಾದೆ. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಪರ್ಕ ಮತ್ತು ಆಶ್ರಯ ನಾನು ನೆನಪಿಸಬೇಕಾದದ್ದು. ಪೂಜ್ಯ ಕಾವನ್ರನ್ನು ಅತ್ಯಂತ ಶ್ರದ್ಧೆಯಿಂದ ನಾನು ಈ ಸಂದರ್ಭದಲ್ಲೂ ನೆನಪಿಸದಿದ್ದರೆ ಅಪರಾಧ ಆದೀತು. ಖಂಡಿತ. ಅಲ್ಲಿಯ ಭುಜಬಲಿಯವರು, ತೋಡ್ಪಡಿತೆಯರು, ಇವರೆಲ್ಲ ಕೊಟ್ಟ. ಹೌದೌದು. ನಮ್ಮ ಅಲ್ಲಿಯ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾದ ಹರ್ಷೇಂದ್ರ ಕುಮಾರ್ ಅವರು ಹತ್ತಿರ ಕರೆದು ನಮಗೆ, ನಮ್ಮಲ್ಲಿದ್ದಂತಹ, ನಾನು ಹೊಸನಗರ ಮೇಳದ ಮ್ಯಾನೇಜರ್ ಆಗಿ ಹೊರಡುವಾಗ ಅವರು ಕರೆದಿದ್ದಾರೆ, ನಿಮ್ಮ ಆಕ್ರಮಣ ಪ್ರವೃತ್ತಿ ಕಡಿಮೆ ಆಗಬೇಕು ಅಶೋಕ್ ಭಟ್ರೆ ಅಂತ. ಮ್ಯಾನೇಜರ್ ಆಗುವಾಗ ಅರ್ಧ ಗಂಟೆ ನನಗೆ ಲೆಸನ್ ತಗೊಂಡಿದ್ದಾರೆ. ಸೊ ಅದು ನನಗೆ ಬಿಲ್ಡಪ್ ಆಯಿತು ಅಂತ ಪ್ರಯೋಜನ ಆಯಿತು. ಇದು ಅನೇಕ ಹಿರಿಯರು, ಉಜಿರೆಯ ವಿಜಯರಾಘವ ಪಡವೆಟ್ನಾಯರು ಅವರು ಹಾಗೆ ನಮಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟರು. ಅವರು ಹೇಳ್ತಾ ಇದ್ರು, ನೀವು ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ. ಹೀಗೆ ಅನೇಕರ ಜೋಶಿಯವರು ನೆನಪಿಸಬೇಕಾದ ವ್ಯಕ್ತಿತ್ವ. ಒಂದು 30 ವರ್ಷದಿಂದ ಯಾವ ಸ್ಕ್ರಿಪ್ಟ್ ಏನು ಮಾಡಿದ್ರು ತಕ್ಷಣ ನನಗೆ ಮಾರ್ಗದರ್ಶನ. ಮೂಡಂಬೆಲೆ ಶಾಸ್ತ್ರಿಗಳು, ಓದಬೇಕಪ್ಪ, ಓದದೆ ತಾಳಮದ್ಲೆಗೆ ಹೋಗಬೇಡ. ಕೋಳಿ ರಾಮಚಂದ್ರಯರು, ಅರ್ಥಕ್ಕೆ ರಸಭಾವ ಬೇಕು, ಆಕ್ರಮಣ ಅಲ್ಲ. ಪ್ರಭಾವತಿ ಮಾಡಿದಾಗ ಹೇಳಿದರು, ಹೆಂಡತಿಯಲ್ಲಿಯೂ ಸುಧನ್ನು ಮಾಡಿ ಆಕ್ರಮಣ ಮಾಡೋದು ಅಂತ ಹೇಳಿ ನನ್ನನ್ನು ಹಿಡ್ಕೊಂಡ್ರು. ಮತ್ತು ನಾನು ಅವಸಾನದ ಕರ್ಣ ಹೇಳುವಾಗ ಸಂತೋಷಪಟ್ಟರು. ನನ್ನ ಒಟ್ಟು ಕಲಾಜೀವನದ ಬೆಳವಣಿಗೆಯಲ್ಲಿ 3 ತಲೆಮಾರಿನ ಶೇಣಿಯಾದಿಗಳು, ಆಮೇಲೆ ಇರುವಂತಹ ಜೋಶಿ ಈ ತಲೆಮಾರು, ಈಗ ಸಹ ಕಲಾವಿದರಾಗಿರುವಾಗ ಇರುವಂತಹ ಕಲಾವಿದರು ಸುಣ್ಣಂಬಳ್ಳ ಇರ್ಬೋದು, ಕಲ್ಚರ್ ಇರ್ಬೋದು, ರಂಗಭಟ್ರು ಇರ್ಬೋದು, ಜಬ್ಬರ್ ಇರ್ಬೋದು, ಎಲ್ಲರ ಹೆಸರು ಹೇಳೋದಿಲ್ಲ ನಾನು ದೀರ್ಘವಾಗಿ. ಸಮಕಾಲೀನ ಹೇಳಲಿಲ್ಲ ಅಂತಂದ್ರೆ ಸಮಯದ ಅಭಾವ ಇದೆ ಅಂತ. ಹೌದು, ಸಮಕಾಲೀನ ಕಲಾವಿದರು. ನನ್ನಿಂದ ಒಂದು 10 ವರ್ಷ ಕಿರಿಯರಾಗಿ ಈಗ ಪ್ರವೇಶ ಮಾಡುತ್ತಿರುವಂತಹ ಕಾವಳಕಟ್ಟೆ ದಿನೇಶ ಇರಬಹುದು, ಅಥವಾ ವಾದಿರಾಜರಿರಬಹುದು, ಹೀಗೆ ವಿಷ್ಣು ಶರ್ಮಾ ಇರಬಹುದು. ಆಮೇಲೆ ಬಂದ ಕಲಾವಿದರು, ಉತ್ತರ ಕನ್ನಡದ ಉಮಾಕಾಂತ ಭಟ್ರ ಹಿರಿಯ ವಿದ್ವಾಂಸ ಇರಬಹುದು. ಇವರ ಎಲ್ಲರ ಹೊಂದಾಣಿಕೆ ಚರ್ಚೆ ಆಗಿರ್ಬೋದು. ವೇದಿಕೆಯಲ್ಲಿ, ವೇದಿಕೆಯ ಹೊರಗೆ ನಾವು ಚರ್ಚಿಸಿರ್ಬೋದು, ಆದರೆ ವೇದಿಕೆಯಲ್ಲಿ ಚರ್ಚೆ ಆದದ್ದನ್ನು ಹೊರಗೆ ತಕ್ಕೊಳ್ಳಿಲ್ಲ, ಹಾರ್ದಿಕವಾಗಿ ಹಿಂದೆ ತಗೊಂಡಿದ್ದೇವೆ. ನನ್ನ ಸ್ವಭಾವ ಅದು. ಸರಿ ಚರ್ಚೆಯಾಗಿ ಬಿಸಿ ಬಿಸಿ ಆಗಿದೆ,
ಎಸ್. ನನಗೆ ಪೆರ್ಮೋದಗಿರ್ಬೋದು, ನನಗೂ ಹಿರಣ್ಯದವರಿಗಿರ್ಬೋದು, ಅನೇಕ ಕಲಾವಿದರ ಜೊತೆಗೆ. Yes. ಆದರೆ ಒಳಗೆ ಇಳಿದ ಕೂಡಲೇ ಸೌಹಾರ್ದದಿಂದ ನಾವು ಇದ್ದೆವು. Yes, ನನ್ನ sir. ಬೆಳವಣಿಗೆಗೆ ಇದೆಲ್ಲ ಕಾರಣ ಅಂತ ಹೇಳುವಂಥದ್ದು ಅಶೋಕ್ ಭಟ್ರು. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ನಮಸ್ತೆ. 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 ಹೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿಶ್ವನಾಥ್ ಚಿಪ್ಲೂಣ್ಕರ್ ಅಂತ ಕಾರ್ಕಳದಿಂದ. ಹೇಳಿ ಚಿಪ್ಪಳಂಕರ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಆರಾಮ, ಹೇಳಿ, ವಿಷಯಕ್ಕೆ ಬನ್ನಿ. ಹೋದ ವರ್ಷ ತುಂಬಾ ಆನ್ಲೈನ್ ತಾಳಮದ್ಲೆಲ್ಲ ಆಗಿತ್ತು. ಹೌದು, ನಾವು ತುಂಬಾ ನೋಡಿದ್ವಿ ಮನೆಯಲ್ಲೇ ಕುತ್ಕೊಂಡು. ಸರಿ, ಚೆನ್ನಾಗಿತ್ತು ಎಲ್ಲದು, ತುಂಬಾ ಕ್ವಾಲಿಟಿ ಕೂಡ ಎಲ್ಲ ಒಳ್ಳೇದಿತ್ತು. ಸರಿ. ಆನ್ಲೈನ್ ನೀವು ಈ ಸಲನೂ ಏನಾದ್ರು ಮಾಡುವ ಯೋಜನೆ ಇದೆಯಾ ಸರ್? ನಾನು 12ನೇ ತಾರೀಕಿನಿಂದ ಒಂದು ವಾರ ಮಾಡ್ತಾ ಇದ್ದೇನೆ. ನಾಡ್ದು 12ರಿಂದ 12ರಿಂದ ಸಂಜೆ 7ರಿಂದ 9:30. ಅದರ ವಿವರಗಳು ನಿಮಗೆ ಬರಬಹುದು. ಸಂತೋಷ, ತುಂಬಾ ಸಂತೋಷ ಸರ್. ನಾವು ಮನೆಯಲ್ಲೇ ಇದ್ದು ನೋಡ್ತೇವೆ. ಆಯ್ತು. ಅಷ್ಟೇ ಕೇಳಬೇಕು. ಓಕೆ, ಆಯ್ತು, ನಮಸ್ಕಾರ. ಆಯ್ತು, ನಮಸ್ಕಾರ. ಆಯ್ತು, ಎಸ್, ಖಂಡಿತ ಅಶೋಕ್ ಭಟ್ರೆ. ಈಗ ನಿಮ್ಮ ಕಲಾ ಜೀವನದ ಬಗ್ಗೆ ನೀವು ನಿಮ್ಮ ಇನ್ನೊಂದು ವಿಷಯ ಹೇಳಬೇಕು. ಖಂಡಿತ ಹೇಳಿ. ನನಗೆ ದೊಡ್ಡ ಅನುಭವ ಕೊಟ್ಟದ್ದು ಹೊಸನಗರ ಮೇಳದ 7 ವರ್ಷದ ನನ್ನ ಪ್ರಬಂಧಕ ವ್ಯವಸ್ಥೆ. ನನ್ನ ವ್ಯಾಪ್ತಿ ವಿಸ್ತರಿಸಿದೆ. ಖಂಡಿತ. ಆಯ್ತಾ, ಸಂಯಮದಲ್ಲಿ ತಿರುಗಾಟ ಮಾಡಿದ್ದೇನೆ ವಾಸ್ತವ ಸಾಮಗ್ರ ಜೊತೆಗೆ. ಕೊರ್ಗಿ ಉಪಾಧ್ಯಾಯರು, ಗೋವಿಂದ ಭಟ್ರೆಲ್ಲ ಇದ್ದಾಗ ಅದು ನನ್ನ ಅನುಭವ ಮತ್ತು ವ್ಯಾಪ್ತಿಯ ವಿಸ್ತಾರಕ್ಕೆ ಕಾರಣ ಆಗಿದೆ. ಎಸ್, ಉತ್ತರ ಕನ್ನಡ, ಹೌದು, ಹೊರಗಿನ ತಾಳಮದ್ದಳೆಗಳು. ಧರ್ಮಸ್ಥಳದ ತಂಡಗಳು ಹೊರಗೆ ಹೋಗುವಾಗ ನಾವು 79ರಲ್ಲಿ ಅಪನ ಉತ್ಸವ ಅಂತ ಹೋಗಿದ್ದೇವೆ ಬಾಂಬೆಗೆ. ಆ ಸಂದರ್ಭಗಳಲ್ಲಿ ಹೊರಗೆ ಹೋದಾಗಲೂ ನನ್ನ ವ್ಯಾಪ್ತಿ ವಿಸ್ತಾರ ಆಗಿದೆ, ದೊಡ್ಡ ಅನುಭವ ಸಿಕ್ಕಿದೆ. ಒಂದು ಕಠಿಣವಾದಂತಹ ದಾರಿಯಲ್ಲಿ ಸುಲಲಿತವಾಗಿ ಸಾಗಿದ್ದೇನೆ. ಬೇಸರ, ನೋವುಂಟು ಶ್ಯಾಮ ಸುದರ್ಶನ್ ಅವರೇ, ಆದರೆ ಅತ್ಯಧಿಕ ಸಂತೋಷವನ್ನು ಈ ಕಲೆಯಲ್ಲಿ ಅನುಭವಿಸಿದ್ದೇನೆ. ಹೌದು, ಸಂತೋಷವನ್ನು, ಸಂತೃಪ್ತಿ ಕೊಟ್ಟಿದೆ. ವಿಷಯವೇ ಇಲ್ಲ, ಸುಮ್ಮನೆ ಹೇಳಬೇಕಷ್ಟೇ, ನಾನು ದೂರುವುದನ್ನೆಲ್ಲ ಮಾಡಬೇಕಷ್ಟೇ ಇಲ್ಲ. ಹೌದೌದು. ಪಾತ್ರ ನಿರ್ವಹಣೆಯಲ್ಲಿಯೂ ಅತ್ಯಂತ ಸಾಧ್ಯ ಇದ್ದಷ್ಟರ ಮಟ್ಟಿಗೆ ಕೆಲವೊಮ್ಮೆ ಆಕ್ರಮಣ ಮಾಡಿರಬಹುದು, ಅಂದ್ರೆ ಕಂಡಿರಬಹುದು, ಮಾಡಿರಬಹುದು ಅಂತ ಹೇಳುವುದಿಲ್ಲ. ಕೌರವ ಮಾಡಿದಾಗ ಕೃಷ್ಣನ ಹತ್ರ ರಾಜ್ಯ ಮಾಡ್ಲಿಕ್ಕಿಲ್ಲ, ರಾವಣ ಮಾಡಿದಾಗ ರಾಮನ ಹತ್ರವು ರಾಜ್ಯ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಗಧ ಮಾಡಿದಾಗ ಕೃಷ್ಣನ ಹತ್ರವು ರಾಜ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಪಾತ್ರ ಸ್ವಭಾವಕ್ಕೆ ತಕ್ಕಂತೆ ವಾದ ಮಾಡಿರಬಹುದು. ಆ ವಾದದಲ್ಲಿ ನನ್ನ ತಿಳುವಳಿಕೆಯಲ್ಲಿ ಸರಿ ಅಂತ ಎಲ್ಲರನ್ನು ಒಪ್ಪಬೇಕು ಅಂತ ಇಲ್ಲಲ್ಲ. ಆದರೆ ಯಾರ ಜೊತೆಗೂ ಯಾವುದನ್ನು ವೈಯಕ್ತಿಕವಾಗಿ ನಾನು ಖಂಡಿತ ಇಟ್ಟುಕೊಳ್ಳಿಲ್ಲ. ಇದು ತ್ರಿಕರಣ ಅಂತಃಕರಣ ಶುದ್ಧ ಭಾವನೆ ಎಂದು ಹೇಳ್ತೇನೆ. ಓಕೆ, ಎಸ್ ಅಶೋಕ್ ಭಟ್ರು. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ನಮಸ್ತೆ. ಹಲೋ. ನಮಸ್ತೆ, ಹೇಳಿ. ಹಲೋ. ನಮಸ್ತೆ, ಹೇಳಿ ಸರ್. ಹೇಳಿ. ನಮಸ್ತೆ. ನಾನು ಸತ್ಯನಾರಾಯಣ ಪುಣ್ಚಿತಾಯರ್ ಮಾತಾಡೋದು. ಹೇಳಿ ಪುಣ್ಚಿತಾಯರ್. ಹೇಳಿ ಪುಣ್ಚಿತಾಯರೆ. ಹಾಗೆ ನಮಸ್ತೆ ಅಶೋಕಣ್ಣ. ನಮಸ್ತೆ ಎಂಚ ಉಳ್ಳಾರು? ಓಕೆ, ಎಂಚ ಉಳ್ಳಾರು, ಬಾರಿ ಖುಷಿಯಾನ ಕಾರ್ಯಕ್ರಮ ಸುವೊಂದುಳ್ಳೆ. ಇಂಕ್ಳು ಫೋನ್ ಮಾಡ್ತೇನೆ, ಖುಷಿಯಾನ. ಈಗ ಎಂತ ಹೇಳಿದ್ರೆ, ನಮ್ಗೊಂದು ನಮ್ಮ ಊರಿನ ಒಬ್ಬ ಶ್ರೇಷ್ಠ ಕಲಾವಿದರು ತಾವು. ನಮಗೊಂದು ಬಹಳ ಖುಷಿ. ಹೌದು, ನಮಗೆ ನೆರೆಕರೆ ನೇರೋಳು. ಅದೇ ಉಜಿರೆ ಅಂತ ಆದ ಕಾರಣ ನಾನು ಹೆಣ್ಮಕ್ಕಜೆ ಗ್ರಾಮ, ಕಾಸರಗೋಡು ಜಿಲ್ಲೆ, ನೇರೋಳು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ನಾವು ಅದೇ ವಿಷಯಕ್ಕೆ ಬರುವವನು ಅಶೋಕ್ ಭಟ್ರೆ. ನಮ್ಮ ಊರಿನವರು ನೇರೋಳಾಗಿ ನೀವು ಉಜಿರೆ ಅಂತ ಆಗ್ತಾ ಇದ್ದೀರಿ. ನಮಗೆ ದೊಡ್ಡ ಸೋಲದು, ನಮ್ಮ ಊರಿನ ಹೆಸರು ಹಾಗೆ ಆಗ್ತಾ ಒಂದು. ಇನ್ನು ಇಲ್ಲ, ಗಮ್ಮತ್ತಿಗೆ ಒಳ್ಳೇದೇ ಅದು. ನೀವು ಅದೇ ಹೆಸರಿನಲ್ಲಿ ಮಾಡಿದವರು, ಬಹಳಷ್ಟು ಪ್ರಸಿದ್ಧಿ ಪಡೆದವರು, ನಮಗೆಲ್ಲ ಬಹಳ ಖುಷಿ. ಇನ್ನೊಂದು, ನಿಮ್ಮ ತಾಳಮದ್ದಳೆಯಲ್ಲಿ ನಿಮ್ಮ ಡೇರಿಂಗ್ ಅದು ನಮಗೆ ಬಹಳ ಮೆಚ್ಚುಗೆ ಕೊಟ್ಟಂತದ್ದು. ಮತ್ತೆ ನಾನು ನಿಮ್ಮ ದೊಡ್ಡ ಅಭಿಮಾನಿ ಕೂಡ. ನಿಷ್ಠೂರವಾದಿ ನೀವು, ಅದು ನಮಗೆ ಅದು ಸಹ ಮತ್ತೊಂದು ಖುಷಿ. ಯಾಕಂದ್ರೆ ಯಾವುದೇ ಹೊಂದಾಣಿಕೆ ಅಲ್ಲ, ಅದು ಹೀಗಂದ್ರೆ ಇದಮಿತ್ತಮ್ ಅಂತ, ಅದು ನಮಗೆ ಬಹಳ ಖುಷಿ ಆಗ್ತದೆ. ಇನ್ನು ಯಾವುದೇ ಅನುಮಾನಗಳು ಬಂದ್ರೆ ನೀವು ಅದನ್ನು ಪರಿಹರಿಸುವಂತ ರೀತಿಗಳು, ಮತ್ತೆ ಯಾವುದೇ ಈಗದ ಈ ನಮ್ಮ ಗಾನ ವೈಭವಗಳ ನಿರೂಪಣೆಗಳಲ್ಲಿ ಹಾಡಿಗಿಂತ ನಿರೂಪಣೆ ಹೋಗಿದೆ. ಅದರಲ್ಲಿ ನಿಮ್ಮ ನಿರೂಪಣೆ ಅಂತ ನಮಗೆ ಬಹಳ ಮೆಚ್ಚುಗೆ. ಯಾಕಂದ್ರೆ ಅದು ಎಷ್ಟು ಬೇಕಷ್ಟೇ, ಎಲ್ಲರ ಹಾಡಿಗೆ ಒಂದೊಂದ್ಸಲ ನಿರೂಪಣೆ ಇಲ್ಲ ನಿಮ್ಮದು. 3-4 ಜನ ಕೂತ್ರೆ ಒಂದೇ ಸಲಕ್ಕೆ ನಿಮ್ಮದು ನಿರೂಪಣೆ ಮಾಡಿ ಮತ್ತೆ ಮುಗಿಸಿ ನಾನು ಬರೆದು ತೆಗೆಯು ಆರ್ಡರ್ ಮಾಡಿ ಹೋಗುವಂತದ್ದು ಅದು.
ಇದೆಲ್ಲ ನಮಗೆ ಬಹಳ ಖುಷಿ. ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ನಾವು ನಿಮ್ಮೊತ್ತಿಗೆ ಒಂದ್ಸಲ ಡೆಲ್ಲಿ ಟೂರ್ ಎಲ್ಲ ಮಾಡಿದ್ದೇವೆ ಹಿಂದೆ. ಹೌದೌದು, ನಾವು ಅದೇ 15 ದಿವಸ ಒಟ್ಟಿಗೆ ಇದ್ದೇವೆ, ಅಮ್ಮಣ್ಣರು, ನೀವು, ಶಂಕರ ಭಟ್ರೆಲ್ಲ. ಹೌದು 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 ಹೌದು, ಅದು ಕೂಡ ನಮಗೆ ಬಹಳ ಖುಷಿ ಆಯ್ತು. ನಮ್ಮನ್ನ ಒಳ್ಳೆ ವ್ಯಕ್ತಿಯನ್ನೊಂದು ಸಂದರ್ಶನ ಮಾಡ್ತಾ ಇದ್ದೀರಿ, ನಮ್ಮ ಊರಿನ ಕಲಾವಿದರು. ನಮಗೆ ಹೆಮ್ಮೆ, ಬಹಳ ಖುಷಿ ಆಯ್ತು. ಇಂಥ ಕಾರ್ಯಕ್ರಮಗಳು ಇನ್ನೂ ನಡಿಬೇಕು. ಉಜಿರೆ ಅಶೋಕ್ ಭಟ್ರು ಇನ್ನೂ ಬೆಳಗಬೇಕು. ನಮ್ಮ ಊರಿನ ಪ್ರತಿಭೆ ನಮಗೆ ಇಲ್ಲೆಲ್ಲ ಉಜಿರೆ ಅಶೋಕ್ ಭಟ್ರನ್ನು ನಮ್ಮ ಈ ಊರಿನ ಸೇನೆಯವರು ಅಂತ ಹೇಳುದು ನಮ್ಗೆ ಬಹಳ ಖುಷಿ. ಅದು ನೀವು ಹಾಗೆ ಹೇಳುವಾಗ ಹೆದರಿಕೆ ಆಗ್ತದೆ. ಹಾಗೆ ಹೇಳುತ್ತಿದ್ರು, ನೀನು ತಯಾರಾಯಕ ಅಂತ ಹೇಳಿ ಹೇಳುದನ್ನು ಕೊಲ್ಲಂಗಾನದಲ್ಲಿ ನಾನು ಕೇಳಿದ್ದೇನೆ, ಅಜ್ಜ ಹೇಳುದು, ಸೇನೆ ಅಜ್ಜ ಹೇಳುದಲ್ಲಿ. ಹಾಗಾಗಿ ನಮಗೆ ಬಹಳ ಖುಷಿ ಆಯ್ತು ಅಶೋಕಣ್ಣ. ಹಾಗೆಲ್ಲ ಚಾಮಣ್ಣನಿಗೆ ಕೂಡ ಧನ್ಯವಾದಗಳು. 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 ಎಸ್ ಅಶೋಕ ಭಟ್ರೆ, ನಾವು ಮಾತನಾಡಿಕೊಂಡು ಸುಮಾರು 55 ನಿಮಿಷಗಳನ್ನ ಕ್ರಮಿಸಿದ್ದೇವೆ. ಹೌದು, ಸರಿ. 5 ನಿಮಿಷ ಉಂಟು. ಹಾಗಾಗಿ ಅಶೋಕ ಭಟ್ರು ತಮ್ಮ ಇಡೀ ಬದುಕಿನ ಉದ್ದಗಲಗಳಲ್ಲಿ ತಾಳಮದ್ದಳೆಯನ್ನ ಬದುಕಾಗಿಸಿದವರು. ಅದರ ಜೊತೆಗೆ ತಾಳಮದ್ದಳೆ ಅಲ್ಲದೆ ಬೇರೆ ಬೇರೆ ವಿಭಾಗಗಳಲ್ಲಿ ಪುಸ್ತಕದ ಏನು ವಿಚಾರ ಇರ್ಬೋದು ಅಥವಾ ಸಾಹಿತ್ಯಿಕ ವಿಚಾರ ಇರ್ಬೋದು, ಅದರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಸೊ ಈ ಎಲ್ಲ ಬದುಕಿನ ಸಾರವನ್ನ ಅನುಭವ ಅಂತ ತಿಳ್ಕೊಂಡು ನಮ್ಮ ವೀಕ್ಷಕರಿಗೆ ಒಂದಷ್ಟು ಇಷ್ಟು ಹೊತ್ತುಗಳ ಕಾಲ ಈ ಕೊರೋನಾದ ಸಂಕಷ್ಟದ ಈ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾಹಿತಿಯನ್ನ ವಿನಿಮಯ ಮಾಡ್ತಾ, ಮಾತ್ರ ಅಲ್ಲ, ನಾವು ಯಕ್ಷಗಾನ ಕಲಾವಿದರ ಅಲ್ಲೂ ಕೂಡ ಮುಮ್ಮೇಳ ಕಲಾವಿದರ ಈ ಕಾರ್ಯಕ್ರಮದಲ್ಲೇ ಮೊದಲ ಸಂದರ್ಶನ ಇದು. ಈ ಕಾರ್ಯಕ್ರಮ ಸರಣಿಯಲ್ಲೇ ಮೊದಲ ಸಂದರ್ಶನ ಮಾತ್ರ ಅಲ್ಲ, ಯಕ್ಷಗಾನ ಕಲಾವಿದರ ಹಿಮ್ಮೇಳ ಕಲಾವಿದರ ಮೊದಲ ಸಂದರ್ಶನ ನಾವು ಪಟ್ಲ ಸತೀಶ್ ಶೆಟ್ಟರದ್ದು ಮಾಡಿದ್ದು. ಯಾಕೆ ಈ 2 ಕಲಾವಿದರದ್ದು ಮಾಡಿದ್ದು ಅಂತ ಕೇಳಿದ್ರೆ, ಮೊದಲಿಗರು ಯಾಕೆ ಅಂತ ಕೇಳಿದ್ರೆ, ಪ್ರಾಯಶಃ ಕಳೆದ ಬಾರಿ ಲಾಕ್ಡೌನ್ ಆದಾಗ ಮೊಟ್ಟ ಮೊದಲ ಆನ್ಲೈನ್ ನ ಮೂಲಕ ಯಕ್ಷಗಾನಕ್ಕೆ ತಾಳಮದ್ದಳೆಯನ್ನ ಮಾಡುವುದರ ಮೂಲಕ ಒಂದು ಆರಂಭ ಕೊಟ್ಟವರು ಪಟ್ಲ ಸತೀಶ್ ಶೆಟ್ಟರು. ಅದಾದ ನಂತರ ಒಬ್ಬ ಮುಮ್ಮೇಳ ಕಲಾವಿದನಾಗಿ ತಾಳಮದ್ದಳೆಗೆ ಒಂದು ಯಕ್ಷಗಾನ ಕಲೆಗೆ, ಕೇವಲ ತಾಳಮದ್ದಳೆಗೆ ಅಂತ ನಾನು ಹೇಳುವುದಿಲ್ಲ, ಯಕ್ಷಗಾನ ಕಲೆಗೆ ಒಂದು ಆರಂಭಿಕ ಇದನ್ನು ಕೊಟ್ಟವರು ಉಜಿರೆ ಅಶೋಕ ಭಟ್ರು ಅನ್ನುವ ಕಾರಣಕ್ಕಾಗಿ ಈ ಸಂದರ್ಶನವನ್ನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ, ಕೊನೆಯದಾಗಿ ಕೊರೋನಾ ಯಕ್ಷಗಾನ ಕಲಾವಿದ ಅಶೋಕ ಭಟ್ರು ಏನ್ ಹೇಳ್ತೀರಿ? ಕೊರೋನಾ 2ನೇ ಅಲೆ ತೀವ್ರತೆ ಕಡಿಮೆ ಆಗ್ತಾ ಉಂಟು ಅಂತ ನಮಗೆಲ್ಲ ಈಗ 2-3 ದಿವಸದಿಂದ ಬರ್ತಾ ಉಂಟು. ನಾವು ಅದನ್ನು ಆಶಿಸೋಣ, ದೇವರಲ್ಲಿ ಪ್ರಾರ್ಥಿಸೋಣ. ರೇಟು ಕಮ್ಮಿ ಆಗ್ತಾ ಉಂಟು. ಒಂದು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಅಭಿಪ್ರಾಯವನ್ನು. ಈಗಾಗಲೇ 3ನೇ ಅಲೆ ಅಕ್ಟೋಬರ್ನಲ್ಲಿ ಬರ್ತದೆ ಅಂತ ಒಂದು ವದಂತಿ. ನನಗೆ ಈ ವದಂತಿ ಬರುವಾಗ ಸ್ವಲ್ಪ ರಕ್ತ ಬಿಸಿ ಆಗುದು. ಅದಂತದ್ದು ಫ್ಲೈಟಿನಲ್ಲಿ ಬಂದು ಚೆಲ್ಲುವುದಾ ಕೆಳಗೆ, ಅಥವಾ ಅದು ಯಾವುದಾದ್ರೂ ಕೊರಿಯರ್ನಲ್ಲಿ ಬರುವುದಾ? ಈಗಲೇ ಹೇಗೆ ಎಕ್ಸ್ಪೆಕ್ಟ್ ಮಾಡೋದು? ಇದರ ಸ್ಪಷ್ಟ ಸ್ವರೂಪ ಇನ್ನೂ ಇಲ್ಲ. ನಾವು ಎಲ್ಲ ಚಾನಲ್ ನೋಡುವಾಗಲೂ ಒಂದು ನಿಮ್ಮ ಮುಳ್ಳಿನ ಕಾಯಿಯಾಗೆ ತಿರುಗುದು ಕಾಣ್ತದೆ ವೈರಲ್, ಬಿಟ್ಟರೆ ಅಂತ ನಮ್ಗೆ ಗೊತ್ತಿಲ್ಲ ಸ್ವರೂಪ ಏನು ಅಂತ. ಹೌದಾ? ಈಗಲೇ 3ನೇದ್ದು ಬರ್ತದೆ, ಮಕ್ಕಳಿಗೆ ಎಫೆಕ್ಟ್. ಆಗ ನಮಗೆ ಕಾಣುದು ಇದರ ಹಿಂದೆ ಏನೋ ಉಂಟಾ? ಒಂದು ದೆವ್ವ, ಅಗೋಚರವಾದದ್ದು, ಒಂದು ನೆರಳು ಉಂಟು ಅಂತ ಆದ್ರೆ ಆಕೃತಿ ಬೇಕಲ್ಲ. ಇದು ನನಗೆ ಬೇಸರ ಆಗೋದು, ಇಂತಹದ್ದು ಬರಬಾರದು ಅಂತ. ಕಣ್ಣಿಗೆ ಕಾಣದೇ ಇದ್ದದ್ದನ್ನು ಎಲ್ಲಿಂದ ಬರುವುದು ತರ್ತದೆ ಅಂತ, ಅದು ಬರಬಾರದು ಒಂದು. ಇನ್ನು ಪ್ರತಿಯೊಬ್ಬರು ಯಕ್ಷಗಾನ ಅಂತಲ್ಲ, ಎಲ್ಲ ವಿಭಾಗದ ಸಾಂಸ್ಕೃತಿಕ ಇತ್ಯಾದಿ ಧಾರ್ಮಿಕ ಗುಣಾತ್ಮಕವಾದಂತಹ ಯೋಚನೆಯನ್ನು ಮಾಡಬೇಕು. ನೀವು ಅದನ್ನು ಮಾಡಿದ್ರಿ, ಪಾಸಿಟಿವ್ ಟಾಕ್. ಅದನ್ನೇ ಕೂತುಕೊಂಡು ಬೆಳಗ್ಗೆ ಎದ್ದ ಕೂಡಲೇ ಹಾಕೋದಲ್ಲ. ಒಬ್ಬರು ಹಿರಿಯರು ಒಬ್ಬರು ಮಾತು ಕಳಸಲ ಹೇಳಿದರು, ಒಂದು 5 ಚಾನಲ್ಗಳನ್ನು ಬಂದ್ ಮಾಡಿದ್ರೇನು ಅಂತ. ಬೆಳಗ್ಗೆ ಎದ್ದ ಕೂಡಲೇ, ಅದರಲ್ಲಿ ನೀವಿಲ್ಲ, ಅದು ರಾಷ್ಟ್ರೀಯ ಚಾನಲ್ಗಳು. ರಣಭಯಂಕರ, ರಣಮಾರಿ, ಎಂಥದ್ದು ಸ್ವಾಮಿ ರಣಮಾರಿ? ಎದ್ದ ಕೂಡಲೇ ಎಲ್ಲೇ ಒಂದು ಕಡೆಯಲ್ಲಿ ನ್ಯೂಸ್ ಬರಲಿ, ಖಂಡಿತ ಬರುದು ಬೇಡ ಅಂತ ನಾವು ಹೇಳೋದಿಲ್ಲ. ಪತ್ರಿಕೆ ಮುಖಪುಟದಲ್ಲಿ ಅದಾಗಬಾರದು ಅಂತ, ಹೆಡ್ಲೈನ್ ಆಗಬಾರದು. ಜನರಲ್ಲಿ ಧೈರ್ಯ ತುಂಬಿಸುವ ಕೆಲಸ ಆಗಬೇಕು. ಕಲಾವಿದರಲ್ಲಿ ಧೈರ್ಯ ತುಂಬಬೇಕು ಅಂತಂದರೆ, ಈಗ ಪಟ್ಲ ಸತೀಶ್ ಶೆಟ್ಟರು ಅವರಿಗೆ ಇದ್ದಂತಹ ಗುಡ್ವಿಲ್ ಏನುಂಟು ಅದನ್ನು ಒಂದು ಅಕಾಡೆಮಿಕ್ ಆಗಿ ಒಂದು ಯಕ್ಷಧ್ರುವ ಅಂತ ಮಾಡಿದರು. ಅದು ಒಳ್ಳೆ ಕೆಲಸ. ಕಳೆದ ವರ್ಷ ಈಗ ಕಿಟ್ ಕಾನ್ಸೆಪ್ಟ್ ಫಸ್ಟ್ ಅವರು ಮಾಡಿದ್ದು. ಯಕ್ಷಗಾನ ಕಲಾವಿದರಿಗೆ ವಿಶೇಷವಾಗಿ. ಆಮೇಲೆ ಕೊಲ್ಲೂರಿನಿಂದ ಬಂತು,
ಅನೇಕ ನೂರಾರು ಸಂಘಟನೆಗಳು ದಾನಿಗಳು ಕೊಟ್ಟಿದ್ದಾರೆ. ನಾವು ಸಂತೋಷ ಪಡಬೇಕು. ಎಸ್, ದಾನಿಗಳಿದ್ದಾರೆ, ಇದ್ದಾರೆ, ಕೊಟ್ಟಿದ್ದಾರೆ. ನಮಗೆ ಆ ದಾನವನ್ನು, ಅವರ ಕೊಡುಗೆಯನ್ನು ಪಡ್ಕೊಳ್ಳುವ ಯೋಗ್ಯತೆಯನ್ನು ನಮ್ಮಲ್ಲಿ ಬೇಕು ಅಂತ, ಅದು ಮುಖ್ಯ. ಅರ್ಹತೆ, ಯೋಗ್ಯತೆಯನ್ನು ನಾವು ಸಂಪಾದಿಸಬೇಕು ನಮ್ಮ ಬದುಕಿನ ನಡವಳಿಕೆಯಲ್ಲಿ. ಖಂಡಿತ, ಹೌದು ಅಲ್ವಾ? ಕಳೆದೊಂದು 20 ವರ್ಷಕ್ಕಿಂತ ಹೆಚ್ಚು ವಿಠಲಶಾಸ್ತ್ರಿ ಪ್ರತಿಷ್ಠಾನ ಅಂತ ಒಂದು ಸಣ್ಣ ಮಟ್ಟಿಗೆ ನಮ್ಮ ವ್ಯಾಪ್ತಿಯಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ನಮಗೆ ಶ್ರೀ ಕ್ಷೇತ್ರ ಪೂಜ್ಯ ಹೆಗಡೆ ಅವರ ಆಶ್ರಯ, ಕೀಲಾರು ಪ್ರತಿಷ್ಠಾನದವನ್ನು ನಾನು ನೆನಪಿಸಬೇಕು. ಶಾಂಭಟ್ರು ತುಂಬ, ನಾವು ವಿಠಲಶಾಸ್ತ್ರಿಗಳ ಶತಮಾನೋತ್ಸವದ ದಾಖಲೀಕರಣ ಮಾಡುವಾಗ ಮತ್ತು ಶಂಕರ ಭಟ್ರ ಪುಸ್ತಕ ಬಿಡುವಂಥ ಸಂದರ್ಭದಲ್ಲಿ ಮತ್ತು ಎಲ್ಲ ಸಂದರ್ಭದಲ್ಲಿಯೂ ನಾವು ಅಪೇಕ್ಷೆ ಪಟ್ಟಾಗ ನಮ್ಮ ಜೊತೆಗೆ ಸಹಕರಿಸಿದರು. ಮೇಳದಲ್ಲಿ ಕಲಾವಿದರಿಗೂ ಎಲ್ಲ ಕಲಾವಿದರು ಅವರ ಕೊಡುಗೆಯನ್ನು ನಾವು ನೆನಪಿಸಲೇಬೇಕು. ಟೀಕೆ ಯಾರನ್ನು ಯಾರು ಮಾಡಬಹುದು ಶಾಂಭಟ್ರೆ, ಅದು ವಿಷಯ ಅಲ್ಲ. ನಾವೆಷ್ಟು ಕೊಟ್ಟಿದ್ದೇವೆ ಅಂತ ಮುಖ್ಯ. ಟೀಕೆ ಮಾಡೋದೇ ಅಲ್ಲಲ್ಲ ಬದುಕು. ಖಂಡಿತ. ಈ ದೃಷ್ಟಿಯಿಂದ ಎಲ್ಲರೂ ಒಂದು ಗುಣಾತ್ಮಕವಾದ ಚಿಂತನೆ, ವಿಚಲನೆಯ ಸಂದರ್ಭದಲ್ಲಿ ಒಂದು ಸಂಘಟನೆಯ ಕಡೆಗೆ ಕಲಾವಿದರನ್ನು, ಕಲೆಯನ್ನು ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ನಮ್ಮ ಊರಿನಲ್ಲಿರುವಂತಹ ಸ್ಥಾನೀಯ ಭಜನಾ ಸಂಘ, ಯುವಕ ಮಂಡಲ, ಸಾಂಸ್ಕೃತಿಕ ಸಂಘಟನೆಗಳ ಜೊತೆಗೆ ನಾವು ಕೈ ಜೋಡಿಸಬೇಕು. ನಾವು ದೂರ ನಿಲ್ಲುವುದಲ್ಲ. ಎಂಕ್ ಪಂಟಜೇರು ನಾಡ್ದು ತಾಳ ಮೊದಲಿಗೆ ನನ್ನನ್ನು ಕರೀಲಿಲ್ಲ, ಆಟಕ್ಕೆ ನನ್ನನ್ನು ಹೇಳಲಿಲ್ಲ ಅಂತಾಗಬಾರ್ದು. ನಾವು ಸೇರಬೇಕು, ಅದರ ಜೊತೆಗೆ ಸೇರಬೇಕು. ಪ್ರವಾಹ ಆಗಬೇಕು. ಎಲ್ಲ ನದಿಗಳು ಬಂದು ಗಂಗಾ ನದಿಯನ್ನು ಸೇರ್ತದೆ, ಅಥವಾ ಎಲ್ಲ ನದಿಗಳು ಬಂದು ಸಮುದ್ರವನ್ನು ಸೇರ್ತದೆ. ಹೀಗೆ ಈ ಪ್ರವಾಹಗಳು ಎಲ್ಲೆಲ್ಲೋ ಊಜಿಕೊಂಡು ಹೋದರೆ ಮುಖ್ಯ ಪ್ರವಾಹದಿಂದಲೇ, ವಾಹಿನಿಯಿಂದಲೇ ನಾವು ಹೊರಗೆ ಹೋಗ್ತೇವೆ. ಒಂದು ಹನಿ ಹಾರಿ ಬಂಡೆ ಮೇಲೆ ಕೂತ್ರೆ ಹನಿ ಅಸ್ತಿತ್ವವನ್ನು ಕಳ್ಕೊಳ್ತದೆ. ಪ್ರವಾಹದ ಜೊತೆಗೆ ಸಾಗಿದರೆ ಅದು ಕಲಾ ಸಾಗರವನ್ನು ಸೇರ್ತದೆ. ಈ ಆತಂಕ ಸಂದರ್ಭದಲ್ಲಿ ನಾವು ಎಲ್ಲರೂ ಒಂದೇ ಮನಸ್ಸಿನಿಂದ ಕಲೆಯನ್ನು ಉಳಿಸುವ, ಕಲೆ ಉಳಿತದೆ, ಅದೇನಾಗುವುದಿಲ್ಲ. ಆದರೆ ಕಲೆಯಿಂದ ನಾವೆಷ್ಟು ಪಡೆದಿದ್ದೇವೆ, ಜನಪ್ರಿಯತೆ ಇರಬಹುದು, ಸಮಾಜದ ದೊಡ್ಡ ಪ್ರೀತಿಯನ್ನು ಪಡೆದಿದ್ದೇನೆ ಶಾಮಣ್ಣ. ಹೆಮ್ಮೆಯಿಂದ ಹೇಳ್ತೇನೆ. ಕಾಸರಗೋಡಿನ ಚಂದ್ರಗಿರಿಯಿಂದ ಕಾರವಾರ ಅಲ್ಲ, ಮುಂಬೈಯ ತನಕ ಎಲ್ಲಿಯೆಲ್ಲ ಯಕ್ಷಗಾನ ಉಂಟ, ಬಹಿರಿನವರೆಗೆ, ಡೆಲ್ಲಿಯವರೆಗೆ ದೊಡ್ಡ ಪ್ರೀತಿಯನ್ನು ಪಡೆದಿದ್ದೇನೆ ನಾನು. ಅದಕ್ಕಿಂತ ದೊಡ್ಡ ಕೊಡುಗೆ ಏನು ಹೇಳಿ? ಇಲ್ಲದ್ರೆ ಅಶೋಕ ಭಟ್ಟ ಹೆಣ್ಮಕಜೆ ಗ್ರಾಮದ ನೇರಳು ಮನೆಯಲ್ಲಿ ಉರ್ಮುಡಿ ಕುಟುಂಬದಲ್ಲಿದ್ದ ಅಶೋಕ ಭಟ್ಟನನ್ನು ಯಾರಿಗೆ ಗೊತ್ತುಂಟು? ನಾನೊಂದು ಬ್ಯಾಂಕಿನ ಮ್ಯಾನೇಜರ್ ಆಗ್ತಿದ್ರು ನನಗೆ ಗೊತ್ತಿರ್ತಿರ್ಲಿಲ್ಲ. ಅದರ ಕಲೆ ನನಗೆ ವಿಸ್ತಾರವಾದಂತಹ ಸ್ನೇಹ, ಪ್ರೀತಿ ಎಲ್ಲವನ್ನು ಕೊಟ್ಟಿದೆ. ಅತ್ಯಂತ ಹೆಮ್ಮೆ ಪಡೋದು ಇದು. ಎಲ್ಲರೂ ಆ ಪ್ರೀತಿಯನ್ನು ವಿನಿಮಯಗೊಳಿಸುವ, ನಾವು ಸಮಾಜಕ್ಕೆ ಕೊಡಬೇಕು, ಸಮಾಜದ ಪ್ರೀತಿಯನ್ನು ನಾವು ಪಡಿಬೇಕು ಅಂತ ಹೇಳುತ್ತಾ, ಎಲ್ಲರಿಗೂ ಈ ಸಂದರ್ಭದಲ್ಲಿ ಈ ದೊಡ್ಡ ಆತಂಕ ಏನುಂಟು, ಇದು ಹಿರಿಯರು ಹೇಳಿದಾಗೆ ಮಹಾಯುದ್ಧ, ಮಾರಕ ರೋಗ, ಅತಿವೃಷ್ಟಿ, ಅನಾವೃಷ್ಟಿಗಳು ಪ್ರಕೃತಿ ಸಹಜವಾಗಿ ಜನ ನಿಯಂತ್ರಣಕ್ಕೆ ಅಂತ ಒಂದು ಮಾತು ಮಹಾಭಾರತದ ಕಥೆಗಳಲ್ಲಿ ಅನೇಕ ಹಿರಿಯ ಜ್ಞಾನಿಗಳು ಹೇಳಿದ್ದಾರೆ. ಅರ್ಥಗಾರಿಕೆಯಲ್ಲಿರ್ಬೋದು, ಭಾಷಣದಲ್ಲಿರ್ಬೋದು. ಸೊ ಇದು ಯಾವುದೋ ಒಂದು ಕಾರಣದಿಂದ ಬಂದಿದೆ ಅಂತ ನಾವು ತಿಳ್ಕೊಂಡು ನಮ್ಮ ಪ್ರಯತ್ನ, ಸರ್ಕಾರ ಹೇಳಿದಂತಹ ಪಾಲನೆಗಳು, ನಿಯಮಾವಳಿಗಳೇನುಂಟು, ಈಗ ಮಾತಾಡುವಾಗ ಊಟ ಮಾಡುವಾಗ ಹಾಕಲಿಕ್ಕೆ ಆಗೋದಿಲ್ಲ, ನಾಳೆ ಒಬ್ಬ ಕ್ವಶನ್ ಮಾಡಲಿಕ್ಕಿಲ್ಲ, ಅಶೋಕ್ ಭಟ್ರು ಮಾತಾಡುವಾಗ ಮಾಸ್ಕ್ ಹಾಕಿಕೊಳ್ಳಿಲ್ಲ, ಶಾಂಭಟ್ರು ಹಾಕಿಕೊಳ್ಳಿಲ್ಲ ಅಂತ ನಾವು ಸಂದರ್ಶನದಲ್ಲಿದ್ದೇವೆ ಮಾಡಿಕೊಂಡು, ಎಲ್ಲರೂ ನಮಗೆ ಕೊನೆಗೊಂದುಂಟಲ್ಲ ಆ ಮಹಾಶಕ್ತಿ, ದೇವರಲ್ಲಿ ಪ್ರಾರ್ಥನೆ ಅಂತ ಒಂದುಂಟಲ್ಲ. ದೇವರು ಬಾಯಿ ಹೊಡೆದು ಕೂತ್ರೆ ಅನ್ನವನ್ನು ಕೊಡುವುದಿಲ್ಲ, ಮನುಷ್ಯ ಪ್ರಯತ್ನ ಬೇಕು ಅಲ್ವಾ? ಆ ರೀತಿಯಿಂದ ಆ ಮಹತ್ ಶಕ್ತಿಗೆ, ಆ ಚಿತ್ ಶಕ್ತಿಗೆ, ಪರಬ್ರಹ್ಮ ಸ್ವರೂಪಿಯಾದಂತಹ ಮಹಾಚೇತನಕ್ಕೆ ಕೈ ಮುಗಿದು ಎಲ್ಲರಿಗೂ ಈ ಆತಂಕದಿಂದ ದೂರಾಗಿ ಆಯಸ್ಸು, ಆರೋಗ್ಯಾದಿ ಸಕಲ ಸೌಭಾಗ್ಯ ಸಿಗಲಿ. ಅವರವರ ಕ್ಷೇತ್ರದಲ್ಲಿ ಕಲೆಯಿಂದ ತೊಡಗಿ ವ್ಯವಹಾರ ಕ್ಷೇತ್ರದವರೆಗೆ ಎಲ್ಲರೂ ನಿರಾತಂಕವಾಗಿ ಮತ್ತೆ ಪ್ರವಹಿಸುವಂತೆ ಪ್ರೇರಣೆ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನನ್ನನ್ನು ಚಾನೆಲ್ನ ಮೂಲಕವಾಗಿ ನೂರಾರು ಸಾವಿರಾರು ಮಂದಿ ನೋಡುವ ಹಾಗೆ, ನನ್ನನ್ನು ಪ್ರೀತಿಸುವ ಹಾಗೆ ಮಾಡಿದ್ದೀರಿ. ಮತ್ತೊಮ್ಮೆ ನಿಮ್ಮ ಈ ಕಲಾ ಪ್ರೋತ್ಸಾಹದ, ಕಲಾಯಾನದ ಪ್ರೇರಣೆಗೆ ನಿಮ್ಮ ಕಹಳೆ ನ್ಯೂಸ್ ಚಾನಲ್ ಮತ್ತು ಎಲ್ಲ ಸಿಬ್ಬಂದಿ, ಪ್ರತ್ಯೇಕವಾಗಿ ನಿಮಗೆ ನನ್ನ ಅನಂತ ನಮನಗಳನ್ನು ಕಲಾವಿದರ ಪರವಾಗಿ ಸಮರ್ಪಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು ಅಶೋಕ್ ಭಟ್ರೆ.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟು ಹೊತ್ತುಗಳ ಕಾಲ ಒಂದು ರೀತಿಯಲ್ಲಿ ಅವರ ಮಾತುಗಳನ್ನು ಕೇಳ್ತಾ ಹೋದರೆ ನಾವು ಅಟ್ರಾಕ್ಟ್ ಆಗ್ತಾ ಹೋಗ್ತೇವೆ ಅಂತ. ಮತ್ತು ವಾಸ್ತವವನ್ನು ಅತ್ಯಂತ ನಿಷ್ಠೂರವಾಗಿ ಮಾತನಾಡಬಲ್ಲಂಥ ಒಬ್ಬ ಮಾತುಗಾರ ಅಶೋಕ್ ಭಟ್ರು. ಬಹಳ ಈ ಪರಿಸ್ಥಿತಿಯನ್ನು ಬಹಳ ಸುಂದರವಾಗಿ ಅವರು ವಿಸ್ತಾರ ಮಾಡಿದರು ಮತ್ತು ಅದರ ಎಲ್ಲ ವಿಚಾರಗಳನ್ನು ಅವರು ಒಳಗು ಹೊರಗುಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು. ಇದಾಗಿತ್ತು ಇವತ್ತಿನ ವಿಶೇಷ. ನಾಳೆ ಇನ್ನೊಬ್ಬ ಅತಿಥಿಯೊಂದಿಗೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ನಾನು ಬರ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ.